ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತ ವಾರ್ತೆ ದೇವರ ಕಟೀಲುಗು ಬತ್ತಂಡ ಎನ್ನ ಎಲ್ಲೆಡೆ ಬತ್ತಿನ ಜಾಪುಣೊಂದು ಪಂಡಿನ ಆಂಧ್ರ ಪ್ರದೇಶದ ರಾಜ್ಯಪಾಲರ ಜಸ್ಟಿಸ್ ಅಬ್ದುಲ್ ನಜೀರ್ ಬರವು ಬಿಲೆಬಾಳುನ ಆಸ್ತಿ ಬರವುದ ಬಿಲೆನ ತೆರೆಯನುಲೆಂದು ಜೋಕ್ಲಿಗ್ ಪಂತೆರ ಕಟೀಲು ನಡತೊಂದು ಪುನಃ ಭ್ರಮರ ಇಂಚರ ನುಡಿಪರ್ಬುಡು ಶನಿವಾರದ ಕಾರ್ಯಕ್ರಮಟು ಆರು ಪಾಲ್ದೊಂಡೆರ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಸಮೂಹ ಬರವು ಸಂಸ್ಥೆಲನ ನೆಲೆಟ್ 5ನೇ ವರ್ಷದ ಭ್ರಮರ ಇಂಚರ ನುಡಿಪರ್ಬ 2025 ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪದವಿ ಪೂರ್ವ ಕಾಲೇಜಿದ ವಿದ್ಯಾ ಸಭಾಭವನಡು ನಡತೊಂದುಂಡು 3ನೇ ದಿನ ಶನಿವಾರ ಕಾಂಡೆ ರಾಷ್ಟ್ರೋನ್ನತಿ ಪನ್ಪುನ ಕಾರ್ಯಕ್ರಮಟು ಸುಪ್ರೀಂ ಕೋರ್ಟ್ದ ದುಂಬುದ ನ್ಯಾಯಾಧೀಶರ ಆಂಧ್ರ ಪ್ರದೇಶದ ರಾಜ್ಯಪಾಲರ ಎಸ್ ಅಬ್ದುಲ್ ನಜೀರ್ ಪಾಲ್ದೊಂಡೆರ ಕಟೀಲು ಕಮಲಾದೇವಿ ಪ್ರಸಾದ ಅಸ್ರಣ್ಣ ಮಾತರೆಲ್ಲ ಎತ್ಕೊಂಡಿರ ಮುಲ್ಕಿ ಪೇತ್ರದ ಶಾಸಕರು ಉಮಾನಾಥ ಕೋಟ್ಯನ್ ಪಾತಿರ್ದು ಕಟೀಲು ಶ್ರದ್ಧಾ ಕೇಂದ್ರ ಮಾತ್ರ ಅವು ಶಿಕ್ಷಣ ಕೇಂದ್ರಲ ಆದುಂಡು 10 ಶಾಲೆ ಕಾಲೇಜಿಲೇನು ದೇವಸ್ಥಾನ ನಡಪವಂದಿತ್ತದ ವರ್ಷಗೂ 10 ಕೋಟಿ ರೂಪಾಯಿನ ಬರವುಗೂ ಗಳಸೊಂದುಂಡು ದುಂಬುದ ಇತ್ಯದ ಬೊಕ ನನದ ಕವಿ ಸಾಹಿತ್ಯದ ಕಾರ್ಯಕ್ರಮಲೆಗೆ ಮುಲ್ಪ ಅವಕಾಶ ಕೊಡ್ದು ಈ ಕಾರ್ಯಕ್ರಮ ಮಲ್ಪನೋ ಪೆರ್ಮೆದ ಸಂಗತಿಂದು ಪಂಡ್ಯರ ಆಂಧ್ರದ ರಾಜ್ಯಪಾಲರ ಅಬ್ದುಲ್ ನಜೀರ್ ಮಾತರೆಗ್ಲ ನಮಸ್ಕಾರ ಅಂದು ತುಳುಟು ಪಂಡದು ಕನ್ನಡ ತುಳು ಇಂಗ್ಲಿಷ್ ಇಂಚ ಮೂಜಿ ಭಾಷೆಯನ್ನ ಸೇಡ್ಸಾವೊಂದು ಭಾಷಣ ಮಲ್ತೆರ ಕಟೀಲಿಗೆ ಬತ್ತನೆಯನ್ನ ಇಲ್ಲಡೆ ಬತ್ತಿನ ಚಾಪುಂಡು ಎಲ್ಯ ಪ್ರಾಯುಡು ಬರೋದಿತ್ತೆ ಸಂಸ್ಕೃತಿದ ಪೆರ್ಮೆ ಈ ಕಟೀಲು ಪರಿಸರ ನಂದಿನಿ ಸುದೆ ನಿರ್ಮಲ ಆದುಂಡು ಭಾರಿ ಶಾಂತಿದ ವಾತಾವರಣ ಉಂಡು 2,000 ಜೋಕ್ಲಿಗೆ ಗುಣಮಟ್ಟದ ಬರವು ಕೊರೊಂದು ಗೊಬ್ಬು ಯಕ್ಷಗಾನ ಸಾಹಿತ್ಯ ಕಲಿಟ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊರೊಂದು ಪುನಃ ಪೆರ್ಮೆದ ಸಂಗತಿಯಿಂದ ಅಬ್ದುಲ್ ನಜೀರ್ ಪಂಡ್ಯರ ಜೋಕ್ಲೆಗೆ ಎಡ್ಡೆ ಪಾತ್ರ ಪಂಡಿನ ಆರು ಬರವು ಬಿಲೆಬಾಳುನ ಆಸ್ತಿ ಮರ್ಯಾದೆ ಪಡೆಲೆ ಬರವುದ ಬಿಲೆನ ತೆರಿಲೆಂದು ಪಂಡ್ಯರ ತಾನಲ ದುಂಬು ಕಟೀಲ್ ಮೇಳದ ಆಟ ತಗೊಂದಿತ್ತೆ 7 ಮೇಳ 7 ವರ್ಷಗೂ ಆಟ ಬುಕ್ಕಿಂಗ್ ಆದನ್ನು ಪಂಡ ಅದ್ಭುತ ಜಿಲ್ಲೆದ ಮಾತಾ ಪೆರ್ಮೆದ ಕಲಾವಿದರ ಮುಲ್ಪ ಸೇವೆ ಸಂದಾದರಂದು ಪಂಡಿನ ಆಂಧ್ರದ ರಾಜ್ಯಪಾಲರು ಕರ್ನಾಟಕ ಜನಪದ ಬಕ ಶಾಸ್ತ್ರೀಯ ಕಲೆಕ್ಲೆನ ನಾಡಂದು ಮೆಚ್ಚಿಗೆ ತೆರಿಪಾಯರು ಅಸ್ರಣ್ಯರು ರಾಜ್ಯಪಾಲರಿಗೆ ಕಟೀಲ್ ಶ್ರೀ ದುರ್ಗೆನ ಶೇಷ ವಸ್ತ್ರ ಪುಗೆಲುಗು ಪಾಡ್ದ ನೆಂಪುದ ಕಾಣಿಕೆ ಬೊಕ್ಕ ಬೂಕು ಕೊರತು ಮರ್ಯಾದೆ ಮಲ್ತ್ಯರ ಭ್ರಮರ ಇಂಚರ ನುಡಿಪರ್ಬದ ಗುರುಕಾರ್ಯರ ಡಾಕ್ಟರ್ ಕಬ್ಬಿನಾಲಿ ವಸಂತ ಭಾರದ್ವಾಜ್ ಕಟೀಲು ಹರಿನಾರಾಯಣ ದಾಸ ಅಸ್ರಣ್ಣ ಕಿಶೋರ್ ಕುಮಾರ್ ಶೆಟ್ಟಿ ಕೊಡೆ ತುರ್ಗುತ್ತು ಈ ಪಡ್ತುಡಿತ್ತರ ಮಾತರಿಗಳ ನಮಸ್ಕಾರ ಎಂಕೆಂಚ ಬಂಡಾಗ ಕಟೀಲ್ಗೆ ಬತ್ತನೆ ಇಲ್ಲಡೆ ಬತ್ತಿ ಲೆಕ್ಕನೆ ಬಹುಶಃ ನಿಖಲ್ನ ಪ್ರಾಯೋಡು ಯಾನ್ಲ ಕಟೀಲ್ ದೇವಸ್ಥಾನಕ್ಕೆ ಬರೋದಿತ್ತೆ ಮುಲ್ತುಡ್ದು ಎನ್ನ ಇಲ್ಲೂ ಒಂಜಿ 15-20 ಕಿಲೋಮೀಟರ್ ದೂರ ಇಪ್ಪತ್ತೆ ದ ಜೆಂಟ್ಲಿ ಫ್ಲೋಯಿಂಗ್ ನಂದಿನಿ ರಿವರ್ ವಾಟರ್ ಈಗ ನಾನು ನೋಡ್ಕೊಂಡು ಬಂದೆ ಈಗಲೂ ತುಂಬ ನಿರ್ಮಲವಾಗಿದೆ ಆ್ಯಂಡ್ ದ ವಾಯ್ಸಸ್ ಆಫ್ ದ ವರ್ಷಿಪರ್ಸ್ ಕಂಬೈನ್ ಎ ಯುನೀಕ್ ಹಾರ್ಮನಿ ಆ್ಯಂಡ್ ದ ವಿಸಿಟರ್ಸ್ ಸಡನ್ಲಿ ಫೈಂಡ್ ದೆಮ್ಸೆಲ್ವ್ಸ್ ಇನ್ ಎ ಪ್ಲೇಸ್ ಆಫ್ ಎಬ್ಸಲ್ಯೂಟ್ ಕಾಮ್ನೆಸ್ ತುಂಬ ಶಾಂತಿಯುತವಾಗಿದೆ ಆ್ಯಂಡ್ ಕಾಂಟ್ಯಾಕ್ಟ್ ವಿತ್ ನೇಚರ್ ಪ್ರಕೃತಿಗೆ ಬಹಳ ಹತ್ತಿರವಾಗಿದೆ ಕರ್ನಾಟಕ ಇಸ್ ಎ ಲ್ಯಾಂಡ್ ಆಫ್ ರಿಚ್ ಟ್ರೆಡಿಷನ್ಸ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ವೇರ್ ಕ್ಲಾಸಿಕಲ್ ಮ್ಯೂಸಿಕ್ ಡ್ಯಾನ್ಸ್ folklore continue to thrive. The cultural tapestry of this state is vibrant, filled with festivals, rituals, and art forms that have been passed down for generations. We can all say with pride, ಬಹಳ ನಾವು ಗೌರವದಿಂದ ಹೇಳ್ಬೋದು, ನಮ್ಮ ಇತಿಹಾಸ, ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕ. The following Sanskrit Subhashita beautifully brings out the value of education. ಸರಿಯಾಗಿ ಕೇಳಿ. ನ ಚೌರ ಹರ್ಯಂ ನ ಚ ರಾಜ ಹರ್ಯಂ ನ ಭೃತ್ರ ಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಅಂದರೆ ಎಜುಕೇಶನ್ ಇಸ್ ದ ಬೆಸ್ಟ್ ವೆಲ್ತ್ ಅಮಂಗ್ ಆಲ್. ನೋ ಒನ್ ಕ್ಯಾನ್ ಸ್ಟೀಲ್ ಇಟ್. ಯಾರು ಕದೀಲಿಕ್ಕೆ ಸಾಧ್ಯ ಇಲ್ಲ. ನೋ ಒನ್ ಕ್ಯಾನ್ ಸ್ನ್ಯಾಚ್ ಇಟ್. ಛಂದಸ್ಸದ ಬಿಡ್ಸೆ ಪ್ರಸಂಗ ಬರೆಪುನಾರ ಆಟದ ಹಿಮ್ಮೇಳದ ಗುರು ಆದಿತ್ಯನ ಚಂದು ಬ್ರಹ್ಮಾಂದು ಪುದರ್ ಪಡಿತಿನ ಗಣೇಶ್ ಕೊಲಕಾಡಿ ಕೆಲವು ವರ್ಷಗಳಿಂಚ ಉಸಾರಿಜ್ಜಂದೈತದ ಶುಕ್ರಾರ ಕರೆದು ಪೋಯರು. ಶುಕ್ರಾರ ಕರೆದು ಪೋಯಿನ ಗಣೇಶ್ ಕೊಲಕಾಡಿ ಯಕ್ಷಗಾನ ಕಲಾರಂಗುಡು ಮಲ್ಲಪುದರ್ ಮಂತಿನಾರ ಆದಿತ್ಯರ ಯಕ್ಷಗಾನ ಛಂದಸ್ಸದ ಬಿಡ್ಸೇರ ಪ್ರಸಂಗ ಬರೆಪುನಾರ ಕವಿ ನಾಟಕಕಾರರ್ಲ ಆದಿತ್ಯನ ಕೊಲಕಾಡಿ ಚಂದು ಬ್ರಹ್ಮ ಪನ್ಪನ ಬಿಡ್ತಿಗೆ ಸಂದದಿತ್ಯರ. ಪಾಕ ವರ್ಷದಿಂಚ ಉಸಾರಿಜ್ಜಂದೈತಿನ ಗಣೇಶ್ ಕೊಲಕಾಡಿ ಯಕ್ಷಗಾನದ ಛಂದಸ್ಸದಂಜನ ಭಾರಿ ಕಷ್ಟದ ಶೈಲಿಯಂದೆ ತಂದು ಶಿಸ್ತುಬದ್ಧವಾದ ಕಲ್ಪ ಹೊಂದಿತ್ತರ.
ಕರಿದುಪೋಯಿನ ದಿವಾನ ಭೀಮಾ ಭಟ್ರೇನ ಶಿಷ್ಯರಾದಿತ್ತದ ಯಕ್ಷಗಾನ ಹಿಮ್ಮೇಳಡು ಇಡೀ ಜ್ಞಾನ ಪಡೆದಿತ್ತೆರ ಕೊಲಕಾಡಿಯರ ನಾದ ಜ್ಞಾನ ಬೊಕ ಛಂದಸ್ಸದ ಜ್ಞಾನ ಇಂಚ ರಡ್ಡೆಲ್ಲ ಕಲ್ತದ ಹಿಮ್ಮೇಳದ ಮಾಮಲ್ಲ ಗುರುಂದ ಆದಿತ್ತೆರ ದಕ್ಷಿಣ ಕನ್ನಡ ಉಡುಪು ಜಿಲ್ಲೆ ಮಾತ್ರ ತಂದೆ ಬೆಂಗಳೂರುಡ್ಲ ಶಿಷ್ಯರೂಪನ ಕೊಲಕಾಡಿಯರು ಒವ್ವೇ ಫಲದೆ ತೊನಂದೆ ಮಾತಾ ವಿದ್ಯಾರ್ಥಿಲೆಗ್ಲ ಧರ್ಮಗು ಯಕ್ಷಗಾನ ಪಾಠ ಕಲ್ಪೊಂದಿತ್ತದ ಛಂದಸ್ಸದ ಒವ್ವೇ ಸಂಕೀರ್ಣದ ಇಸೆಯಾದ ವಿದ್ವತ್ ಸಭಾವಲಯದ ಒವ್ವೇ ಪ್ರಕಾಂಡ ಪಂಡಿತರನ್ನ ಎದುರುಗು ಕುಲ್ಲುದು ವಾದ ಮಲ್ಪನ ಸಾತ್ಸಾವನ ಬಿಡ್ಸಾದಿಗೆ ಪಾಂಡಿತ್ಯ ರಡ್ಡಲ ಅರೆಡೆತ್ತಂಡ ಅಪರೂಪದ ಯಕ್ಷಗಾನ ವಿದ್ವಾಂಸರು ಗಣೇಶ್ ಕೊಲಕಾಡಿಯರು ಕರಿದುಪೋಯಿನೇಕ ಪಾಕಜನ ನಾಯಕರು ಕಲಾವಿದರು ಬೇಜಾರ್ತಿರಿಪಾದ್ಯರು ಒವ್ವೇ ಜಯಂತಿ ಆಚರಣೆಯಲ್ಲೂ ಯುವ ಸಮುದಾಯಗೂ ದಾರ್ಶನಿಕ ಸಾಧಕರನ್ನ ಜೀವನ ಚರಿತ್ರದ ದರ್ಶನ ಆಪುನಂಚ ಸಾರ್ವಜನಿಕವಾದ ನಡಪಡುವಂದು ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಬೇಬಿ ಕುಂದರ್ ಪಂತಿರ ಬಂಟ್ವಾಳೋಡು ಕನಕ ಜಯಂತಿ ಕಾರ್ಯಕ್ರಮ ಉದಿಪನ ಮಲ್ತದ ಆರು ಪಾತಿರಿಯರು ರಾಷ್ಟ್ರೀಯ ಪರ್ಬುಲನ ಆಚರಣಾ ಸಮಿತಿದ ನಿಲೆಟ್ ಬಂಟ್ವಾಳ ಆಡಳಿತ ಸೌಧದ ಆಫೀಸ್ಡ್ ಕನಕ ಜಯಂತಿ ಆಚರಣೆ ಮಲ್ತೆರ ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಬೇಬಿ ಕುಂದರ್ ಕನಕ ಜಯಂತಿ ಕಾರ್ಯಕ್ರಮ ಉದಿಪನ ಮಲ್ತೆರ ಬಂಟ್ವಾಳ ತಾಲೂಕು ಒತ್ತು ತಹಸೀಲ್ದಾರ್ ನವೀನ್ ಬೆಂಜನ ಪದವಸುರು ತಪಾತಿರ ಪಂಡದ ಕನಕ ಜಯಂತಿ ಆಚರಣೆದ ಉದ್ದೇಶ ತೆರಿಪಾಯರು ಉದಿಪನ ಮಲ್ತಿನ ಬೇಬಿ ಕುಂದರ್ ಪಾತೆರ್ದ ಒವ್ವೇ ಜಯಂತಿ ಆಚರಣೆಯಲು ನಾಲ್ಗುಡ್ಡದ ನಡುಟು ನಡಪಂದೆ ಯುವ ಸಮುದಾಯಗೂ ದಾರ್ಶನಿಕ ಸಾಧಕರನ ಜೀವನ ಚರಿತ್ರೆ ಗೊತ್ತಾಪನಂಚ ಸಾರ್ವಜನಿಕವಾದ ನಡಪೋಡು ಕನಕದಾಸರು ಬಜಿ ಶಕ್ತಿ ಮಾತ್ರ ಅತ್ತು ಭಕ್ತಿದ ವ್ಯಕ್ತಿಯಾದ ನಂಗೆ ಆದರ್ಶ ಆದುಲ್ಲೆರಂದು ಪಂಡ್ಯರ ಪಂಚ ಗ್ಯಾರಂಟಿ ಯೋಜನೆದ ಅನುಷ್ಠಾನ ಸಮಿತಿ ಗುರುಕಾರ್ದೆ ಜಯಂತಿ ಪೂಜಾರಿ ಅಧಿಕಾರುಲು ಕೆಲಸದಕ್ಕಲು ಪಾಲ್ಗೊಂಡ್ಯರ ಕೇವಲ 4 ಗೋಡೆ ಅವರ ತತ್ವ ಸಿದ್ಧಾಂತ ಏನು ಜಗತ್ತು ಬ್ರಹ್ಮಶ್ರೀ ನಾರಾಯಣರು ಏನು ತತ್ವ ಸಿದ್ಧಾಂತ ಅದೇ ತತ್ವ ಸಿದ್ಧಾಂತದ ಮುಖಾಂತರ ಬಂದಂತಹ ಕನಕದಾಸರು ಕೂಡ ನಾವು ಮೇಲ್ವರ್ಗದಲ್ಲಿ ನೋಡಬೇಕಾಗ್ತದೆ. ಅವರನ್ನು ನಾವು ಯಾವುದೇ ಕಾರಣಕ್ಕೂ ಚಿಕ್ಕ ಮಟ್ಟದಲ್ಲಿ ನೋಡುವಂತಹ ಈ ಕಾರ್ಯಕ್ರಮ ಅಲ್ಲ. ಇನ್ನು ಮುಂದಕ್ಕಾದರೂ ನಾನು ದಾಸರುತ್ತೇನೆ ಇಂಥ ಕಾರ್ಯಕ್ರಮ ನಾವು ಸ್ವಲ್ಪ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಏನು ಕನಕದಾಸರಿಗೆ ಬ್ರಹ್ಮಶ್ರೀ ನಾರಾಯಣರು ಅಂತ ಯಾವುದೇ ಕಾರಣ ಇದ್ದರೂ ಅವರ ತತ್ವ ಸಿದ್ಧಾಂತ ಜನರಿಗೆ ಮುಟ್ಟಬೇಕು, ಈಗಿನ ಯುವ ಪೀಳಿಗೆ ಮುಟ್ಟಬೇಕು. ಪುಸ್ತಕದಲ್ಲಿ ಓದ್ತೇನೆ, ನೀವು ಪಾಠದಲ್ಲಿ ಓದ್ತೀವಿ, ಆದರೆ ಇದೇ ಥರ ಯಾರಾದರೂ ಒಬ್ಬ ಒಳ್ಳೆಯ ವಾಗ್ಮಿ ಬಂದು ಅವರ ಬಗ್ಗೆ ಮಾತಾಡಿದರೆ ಅವರ ತತ್ವ ಸಿದ್ಧಾಂತವನ್ನು ಏನು ಕಷ್ಟಪಟ್ಟು ಬಂದಿದ್ದಾರೆ ಅದನ್ನು ನೀವು ಎತ್ತುಕೊಳ್ಳಿಕ್ಕೆ ಸಾಧ್ಯ. ಸಾಧಕರು ತೋರಿಸಿಕೊಟ್ಟಂತ ಸಾಧನೆಗಳು ಕನಕನಿಗೂ ನಮ್ಮದು ಅವಿಭಾಜಿತ ದಕ್ಷಿಣ ಕನ್ನಡಕ್ಕೆ ಒಂದು ಸಂಬಂಧ ಇದೆ. ಬಹುಶಃ ನಾವು ಉಡುಪಿಗೆ ಹೋದಾಗ ಅಲ್ಲಿ ಕನಕನ ಕಿಂಡಿ ಅಂತ ಕಾಣ್ತದೆ. ಬಹುಶಃ ಆ ಭಗವಂತನನ್ನೇ ತನ್ನತ್ತ ಸೆಳೆದಂತ ಶ್ರೇಷ್ಠ ಭಕ್ತ ಮತ್ತು ಶ್ರೇಷ್ಠ ಕೃಷ್ಣನ ಸಾಧಕ. ಈ ಧರ್ಮದ ವಿಚಾರಗಳನ್ನು ಬೇರೆ ಬೇರೆ ಹಾದಿಯ ಮುಖಾಂತರ ನಮ್ಮ ತ್ಯಾಗಿಗಳು ಮನೆ ಮನೆಗೆ ಧರ್ಮವನ್ನು ಪ್ರಚಾರ ಮಾಡ್ತೇವೆ. ನಾರಾಯಣ ಗುರುಕುಲು ಸಾರೆ ತೋರ್ಮನುತ ಪದ್ರಾಡ್ ಫೆಬ್ರವರಿ 21 ಕುದ್ರೋಳಿ ಕ್ಷೇತ್ರ ತಾಪನೆ ಮಲ್ತದಿತ್ತದ ಬರ್ಪುನ ಫೆಬ್ರವರಿ 21 ನಾರಾಯಣ ಗುರುಕುಲನ ತತ್ವ ಪಾಲನೆ ಮಲ್ಪನಕಲ್ನ ಸಭೆನ ದಿವಂದುಣೊಂದು ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಪಣವದ ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಪಂತೆರ ಆರು ಕ್ಷೇತ್ರೋಡು ಶುಕ್ರವಾರ ಸುದ್ದಿಕೊಟ್ಟುಡು ಪಾತೆರಿಯರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಪಣವದ ಗುರುಕಾರ್ಯರು ಪದ್ಮರಾಜ ಆರ್ ಪೂಜಾರಿ ಕ್ಷೇತ್ರೋಡು ಶನಿವಾರ ಸುದ್ದಿ ಕೊಟ್ಟೋಡು ಪಾತೆರ್ದು ಲೋಕಗು ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವಿರು ಪನ್ಪನ ಸಂದೇಶ ಸಾರ್ನ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಕುದ್ರೋಳಿರ ಸಾರತೋರ್ಮುನತ ಪದ್ರಾಡು ಫೆಬ್ರವರಿ 21 ಗೋಕರ್ಣನಾಥ ದೇವಸ್ಥಾನ ತಾಪನೆ ಮಲ್ತದಿತ್ತದ ಅವ್ಯದಿನ ಬರ್ಪನ ಫೆಬ್ರವರಿ 21 ನಾರಾಯಣ ಗುರುಕುಲನ ತತ್ವ ಪಾಲನೆ ಮಲ್ಪನಕಲ್ನ ಸಭೆ ನದಿ ಒಂದುಂಡು ಶೋಷಿತ ವರ್ಗಲಿಗೆ ಶಕ್ತಿ ದಿಂಜಾವನ ಕೆಲಸನು ಮಲ್ತಿನಾರು ನಾರಾಯಣ ಗುರುಕುಲು ಅರೆನ ವಿಚಾರಧಾರೆ ನನಲಾತ ಜನಕ್ಲಿಗೆ ಮುಟ್ಟೋಡು ಮಾತಿರ್ಲ ಜೀವನುಡು ಅರೆನ ತತ್ವ ಚಿಂತನೆಲಿನ ಸೇರ್ಸಾವನುಡು ಪನ್ಪನ ಉದ್ದೇಶದಿ ಒಂದು ಈ ಸಭೆನ ದಿವಂದಾಂದು ಪಂಡ್ಯರ ಬಿರುವಿರೆ ಸಮಾಜಗೂ ಸೇರ್ದಿನ 270 ಸಂಘ ಸಂಸ್ಥೆಲು ಇಂದೆಟ್ಟು ಪಾಲ್ದಿತನ್ವ ದಕ್ಷಿಣ ಕನ್ನಡ ಉಡುಪು ಮಾತ್ರ ತಂದೆ ರಾಜ್ಯದೊರ್ಮೆಡು ಲೋಕದೊರ್ಮೆಡು ಉಪ್ಪನ ಸಂಘ ಸಂಸ್ಥೆಲನ ಸಾಯಿಡೊಂದು ಗೆಲ್ಮೆಡು ನಡಪರೆಂಡೊಂದು ಪದ್ಮರಾಜ ಆರ್ ಪೂಜಾರಿ ಪಂಡ್ಯರ. ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರುಕಾರ್ಯರು ಜಯರಾಜ್ ಹೆಚ್ ಸೋಮಸುಂದರಂ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಗುರುಕಾರ್ಯರು ನವೀನ್ ಚಂದ್ರ ಡಿ ಸುವರ್ಣ ಬಿಲ್ಲವ ಮಹಾಮಂಡಲ ಬೊಕ್ಕ ಭಾರತ್ ಬ್ಯಾಂಕ್ ಗುರುಕಾರ್ಯರು ಸೂರ್ಯಕಾಂತ್ ಜೆ ಸುವರ್ಣ ನಾರಾಯಣ ಗುರು ನಿಗಮ ಗುರುಕಾರ್ಯರು ಮಂಜುನಾಥ ಪೂಜಾರಿ ಕಂಕನಾಡಿ ಗರೋಡಿ ಗುರುಕಾರ್ಯರು ಕೆ ಚಿತ್ತರಂಜನ್ ಗರೋಡಿ ಗೋಕರ್ಣನಾಥ ಬ್ಯಾಂಕ್ ಗುರುಕಾರ್ಯರು ಚಂದ್ರಶೇಖರ ಕುಂದಾಪುರ ಬಿಲ್ಲವ ಸಂಘದ ಗುರುಕಾರ್ಯರು ಅಶೋಕ್ ಕುಮಾರ್ ಬಿಲ್ಲವ ಮಹಾಮಂಡಲದ ಒತ್ತು ಗುರುಕಾರ್ಯರು ಶಂಕರ ಪೂಜಾರಿ ಪುತ್ತೂರು ತಾಲೂಕು ಬಿಲ್ಲವ ಸಂಘದ ಗುರುಕಾರ್ಯರು ಸತೀಶ್
ಬಿರ್ವೇರಿ ಕುಡ್ಲದ ತಾಪಕ ಗುರ್ಕಾರ್ಯರು ಉದಯ ಪೂಜಾರಿ ಬಳ್ಳಲ್ಬಾಗ್, ಯುವ ವಾಹಿನಿ ಕೇಂದ್ರ ಸಮಿತಿ ಗುರ್ಕಾರ್ಯರು ಲೋಕೇಶ್ ಕೋಟ್ಯಾನ್, ಗೆಜ್ಜಿಗೆರೆ ಕ್ಷೇತ್ರದ ಗುರ್ಕಾರ್ಯರು ರವಿ ಪೂಜಾರಿ ಚಿಲಿಂಬೆ, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರ್ಕಾರ್ಯರು ಚಿತ್ತರಂಜನ್ ಬೋಳಾರ, ಕುದ್ರೋಳಿ ಕ್ಷೇತ್ರ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿಯರ್ ನಮಗೆ ಸಂತೋಷ್ ಜೆ ಪೂಜಾರಿ, ರಾಜ್ಯ ಧಾರ್ಮಿಕ ಪರಿಷತ್ ತುಂಬದ ಸದಸ್ಯರು ಪದ್ಮನಾಭ ಕೋಟ್ಯಾನ್, ಬಂಟ್ವಾಳ ಬಿಲ್ಲವ ಸಂಘದ ಗುರ್ಕಾರ್ಯರು ಭುವನೇಶ್ ಪಚ್ಚನಡ್ಕ, ಕ್ಷೇತ್ರ ಅಭಿವೃದ್ಧಿ ಸಮಿತಿ ಸದಸ್ಯರ ಬೊಕ್ಕ ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೆರ, ಬಿಲ್ಲವ ಮಹಾಮಂಡಲದ ಪಣವದ ಗುರ್ಕಾರ್ಯರು ಯೋಗೀಶ್ ಕೋಟ್ಯಾನ್, ನೀಲಯ್ಯ ರತ್ನಾಕರ ಪೂಜಾರಿ ಸುತ್ತು ಕೊಟ್ಟೊಡಿಕ್ತೇರು. ಈ ಜಗತ್ತಿಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಸಂದೇಶವನ್ನು ಸಾರಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ 1912 ಫೆಬ್ರವರಿ 21ರಂದು ಈ ಗೋಕರ್ಣನಾಥ ಕ್ಷೇತ್ರ ಸ್ಥಾಪಿಸಲ್ಪಟ್ಟಿರುವಂಥದ್ದು. ಬಹುಶಃ ಈ 124 ವರ್ಷ ನಂತರ ಈ ಅವರ ಒಂದು ಆಚರಿಸಿದ ದಿನವನ್ನು, ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ದಿನವನ್ನು ನಾವು ನಾರಾಯಣ ಗುರುಗಳ ಅನುಯಾಯಿಗಳೆಲ್ಲರೂ ಸೇರಿಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಕುದ್ರೋಳಿ ಪರ್ಯಟನೆ, ಅದರ ಒಟ್ಟಿಗೆ ಒಂದು ಸಮಾವೇಶವನ್ನು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಇದರ ವಿಚಾರದಲ್ಲಿ ನಾವು ಇವತ್ತು ನಮ್ಮ ಎಲ್ಲ ನಾರಾಯಣ ಗುರುಗಳ ಅನುಯಾಯಿಗಳ ಸಂಘಗಳ ಸಂಸ್ಥೆಗಳು ಏನಿದ್ದಾವೆ ಇದನ್ನು ಎಲ್ಲರನ್ನು ಕೂಡಿಸಿಕೊಂಡು ನಾವು ಇವತ್ತು ಈ ಪತ್ರಿಕೋಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ನಾವು ಮೊದಲು ತಿಳಿಸಿದಂತೆ ಈ ಕಾರ್ಯಕ್ರಮ ಫೆಬ್ರವರಿ 21ನೇ ತಾರೀಕು 2026 ರಂದು ಜರಗಲಿಕ್ಕಿದೆ. ಇವತ್ತು ನಾರಾಯಣ ಗುರುಗಳ ವಿಚಾರದಲ್ಲಿ ನಾವು ಹೇಳಬೇಕು ಅಂತ ಹೇಳಿದರೆ, ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಸರ್ವ ಧರ್ಮದವರು ಕೂಡ ನಾರಾಯಣ ಗುರುಗಳ ವಿಚಾರಧಾರೆಗಳು ಇಂದಿನ ಕಾಲಘಟ್ಟದಲ್ಲಿ ಅತ್ಯಂತ ಪ್ರಸ್ತುತವಾಗಿರುತ್ತೆ, ಇದನ್ನು ಅಳವಡಿಸಿಕೊಂಡು ಪಾಲಿಸಬೇಕಾದಂಥ ಅಗತ್ಯ ಇದೆ ಅಂತ ಹೇಳುವಂಥ ಮಾತನ್ನು ನಾವು ದೇಶ ವಿದೇಶಗಳಲ್ಲಿ ಕೂಡ ನಾವು ಕೇಳಿ ತಿಳ್ಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಜನರಿಗೆ ಈ ಒಂದು ಶೋಷಿತ ವರ್ಗಗಳು ಏನಿತ್ತು, ಆ ಶೋಷಿತ ವರ್ಗಗಳಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸ, ಅದು ಹಲವಾರು ಕ್ರಾಂತಿಗಳನ್ನು ಮಾಡಿ, ಸಂಘರ್ಷ ರಹಿತವಾದಂಥ ಕ್ರಾಂತಿಗಳನ್ನು ಮಾಡಿ ಈ ಹಿಂದುಳಿದ ವರ್ಗಕ್ಕೆ ಶಕ್ತಿ ತುಂಬಿದವರು ನಾರಾಯಣ ಗುರುಗಳು. ಆದ್ದರಿಂದ ಇವರ ವಿಚಾರಧಾರೆಗಳು ಇನ್ನಷ್ಟು ಜನರಿಗೆ ತಲುಪಬೇಕು, ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವಂಥ ಆಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಒಂಜಿ ಸರ್ತಿ ಮಲ್ತಿನ ಸಾಧನೆ ಶಾಶ್ವತ ಅತ್ತು, ಅಪ್ಪೆ ಬಾಸದ ಗತ್ತು ಹೆಚ್ಚ ಮಲ್ತನ ಮಾತ್ರ ನಿಜವಾಯಿನ ನಾಯಕರಾಯರ ಸಾಧ್ಯ ಅಂದ ಡೆಲ್ಲಿದ ಪ್ರೊಫೆಸರ್ ಶ್ರೀನಾಥ್ ರೆಡ್ಡಿ ಪಂತ್ಯರ ದೇರ್ಲಕಟ್ಟೆಡ್ ನಡೆದಿನ ನಿಟ್ಟೆ ವಿಶ್ವವಿದ್ಯಾನಿಲಯದ 2 ದಿನದ ಘಟಿಕೋತ್ಸವಡು ಸುರುತ್ತ ದಿನ ಪದವಿಲೆನ್ ಪಟ್ಟದ 6 ಪಾತಿರಿಯರು. ಉಳ್ಳಾಲ ತಾಲೂಕುದ ದೇರ್ಲಕಟ್ಟೆ KS ಹೆಗ್ಡೆ ವೈದ್ಯಕೀಯ ಕಾಲೇಜಿದ ಕ್ಷೇಮ ಮೈದಾನಡು ನಿಟ್ಟೆ ವಿಶ್ವವಿದ್ಯಾನಿಲಯದ 2 ದಿನದ 17ನೇ ವರ್ಷದ ಘಟಿಕೋತ್ಸವಡು ಸುರುತ್ತ ದಿನದ ಕಾರ್ಯಕ್ರಮ ನಡೆತಂಡ. ಮಲ್ಲಬಿನ್ಯರ ಭಾರತೀಯ ಸಮುದಾಯ ಪ್ರತಿಷ್ಠಾನದ ರಾಯಭಾರಿ, ಡಿಲ್ಲಿದ ಅಖಿಲ ಭಾರತ ವೈದ್ಯಕೀಯ ಸಂಸ್ಥೆ ಹೃದಯ ವಿಜ್ಞಾನ ವಿಭಾಗದ ದುಂಬುದ ಮುಖ್ಯಸ್ಥರ ಪ್ರೊಫೆಸರ್ ಶ್ರೀನಾಥ ರೆಡ್ಡಿ ಬೊಕ್ಕ ಬಿನ್ನೆರೆನ ನಿಟ್ಟೆ ವಿಶ್ವವಿದ್ಯಾನಿಲಯದಕ್ಲು ಮೆರವಣಿಗೆಡೆ ಎತ್ಕೊಂಡೆರ. ಲೇಸುಡು ನಿಟ್ಟೆ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ MS ಮೂಡಿತಾಯರು ಎತ್ಕೊಂಡು ಪಾತೆಡ್ದು 17 ವರ್ಷದುಂಬು ತಾಪನೆ ಆಯ್ನ ನಿಟ್ಟೆ ವಿಶ್ವವಿದ್ಯಾನಿಲಯಗೂ ನಿಟ್ಟೆ ಕುಡ್ಲಬೊಕ್ಕ ಬೆಂಗಳೂರುಡು ಕ್ಯಾಂಪಸ್ ಉಂಡು ಇರುವ ಕಾಲೇಜ್ಲಿಡು ಒಟ್ಟು 25,000 ವಿದ್ಯಾರ್ಥಿಗಳು ಕಲ್ತೊಂದುಲ್ಲಿರಂದು ಪಂಡ್ಯರ. ನಿಟ್ಟೆ ವಿಶ್ವವಿದ್ಯಾನಿಲಯದ ಜತೆ ಕುಲಾಧಿಪತಿ ಪ್ರೊಫೆಸರ್ ಡಾಕ್ಟರ್ M ಶಾಂತಾರಾಮ ಶೆಟ್ಟಿ ಗುರ್ಕಾರ್ಮೆಡ್ ಘಟಿಕೋತ್ಸವ ಉದಿಪನಾಂಡ್ ವೈದ್ಯಕೀಯ ಬರವು ಸಂಶೋಧನೆ ಬೊಕ್ಕ ಬರವು ಸಂಸ್ಥೆಲಿನ ಅಭಿವೃದ್ಧಿಗೂ ಕೊರ್ನ ಕೊಡುಗೆಗಾದ ಡಾಕ್ಟರ್ ಮಧುಕರ ಶಾಂತಾರಾಮ ಕೇಕ್ರೆರೆಗ್ ಮರಣೋತ್ತರ ಮರ್ಯಾದೆ ಡಾಕ್ಟರೇಟ್ ಪದವಿನ ಅರೆನ ಮಗನಕ್ನ ಕೈಟು ಕೊಡ್ತು ಮರ್ಯಾದೆ ಸಂದಯರ. ವೈದ್ಯಕೀಯ ದಂತ ವೈದ್ಯಕೀಯ ಔಷಧ ವಿಜ್ಞಾನ ನರ್ಸಿಂಗ್ ಫಿಸಿಯೋಥೆರಪಿ ಅರೆ ವೈದ್ಯಕೀಯ ವಿಜ್ಞಾನ ಮಾನವಿಕ ಜೀವ ವಿಜ್ಞಾನ ವಾಸ್ತುಶಿಲ್ಪ ವಾಕ್ಬೊಕ ಶ್ರವಣ ವಿಭಾಗ ಸೇರಿದ 31 ಡಾಕ್ಟರ್ಲ ಪದವಿ 907 ಸ್ನಾತಕೋತ್ತರ ಪದವಿ 54 ಸ್ನಾತಕ ಪದವಿ 5 ಫೆಲೋಶಿಪ್ 2 ಸ್ನಾತಕೋತ್ತರ ಡಿಪ್ಲೊಮಾ ಪದವಿದ ಒಟ್ಟುಗು ಪ್ರೊಫೆಸರ್ ಶ್ರೀನಾಥ ರೆಡ್ಡಿ ಬೊಕ್ಕ ಬಿನ್ನೆರ್ನ ಒಟ್ಟು 1999 ಜನಕ್ಕೂ ಪದವಿಲೇನು ಕುರಿಯರು. ಪ್ರೊಫೆಸರ್ ಶ್ರೀನಾಥ ರೆಡ್ಡಿ ಘಟಿಕೋತ್ಸವ ಭಾಷಣ ಮಲ್ತದ ಜವನ ಜವಂದಿ
ಪದವಿ ಕಲ್ತಿನಕ್ಲಿಡ್ದು ಈ ಲೋಕದ ಬದಲಾವಣೆ ಬಯಕೋದುಂಡು ಒಂಜಿ ಸರ್ತಿ ಮಲ್ತಿನ ಸಾಧನೆ ಶಾಶ್ವತ ಜೀವನಿಡೀ ಕಲ್ಪನ ಕ್ಲಾವುಡು ಮನುಷ್ಯತ್ವದ ಸೇವೆಗೆ ಒತ್ತು ಕೊರಡು ಅಪ್ಪೆ ಭಾಷೆದ ಗತ್ತೆ ಹೆಚ್ಚ ಮಲ್ತನ ಮಾತ್ರ ನಿಜವಾಯಿನ ನಾಯಕರೇ ಸಾಧ್ಯ ಅಂದು ಪಂಡಿರ ಡಾಕ್ಟರ್ ಎಂ ಶಾಂತಾರಾಮ ಶೆಟ್ಟಿ ಗುರ್ಕಾರ್ಮಿದ ಭಾಷಣ ಮಲ್ತದ ಪದವಿದೆ ತೊನ್ನ ಮಾತರೆಗ್ಲೆ ಎಡ್ಡೆಪು ಬೈಕಿಯರ ಆಡಳಿತ ವಿಭಾಗದ ಕುಲಾಧಿಪತಿ ಬೊಕ ಟ್ರಸ್ಟಿ ವಿಶಾಲ್ ಹೆಗ್ಡೆ ರಿಜಿಸ್ಟ್ರಾರ್ ಡಾಕ್ಟರ್ ಹರ್ಷ ಹಾಳಹಳ್ಳಿ ಪರೀಕ್ಷಾ ನಿಯಂತ್ರಕರು ಪ್ರೊಫೆಸರ್ ಪ್ರಸಾದ್ ಬಿ ಶೆಟ್ಟಿ ಕ್ಯಾಂಪಸ್ ಪರೀಕ್ಷಾ ನಿಯಂತ್ರಕರು ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಡಾಕ್ಟರ್ ರಮಾನಂದ ಶೆಟ್ಟಿ ಡಾಕ್ಟರ್ ಸುಧಾಕರ ಡಾಕ್ಟರ್ ಬಲವೀರ್ ಶೆಟ್ಟಿ ವಿಶ್ವವಿದ್ಯಾನಿಲಯದ ಬೇತೆ ಕಾಲೇಜು ಮುಖ್ಯಸ್ಥರು ಕಾರ್ಯನಿರ್ವಾಹಕ ಶೈಕ್ಷಣಿಕ ಮಂಡಳಿ ಸದಸ್ಯರು ಪಾಲ್ಗೊಂಡಿರು. Examinations held and have passed the said examination successfully and are certified to be worthy of receiving the degrees. I declare the convocation open and let the candidates be presented. By virtue of the authority vested on me as the Pro-Chancellor of Nitte University, I admit late Dr. Madhukar Shantaram Kekre to the honorary degree of Doctor of Science of this prestigious university posthumously, and in token thereof this honorary degree is presented to him. In recognition of his outstanding contributions to medical education, research and administration, Nitte Deemed University is proud to confer the Doctor of Science honoris causa posthumously on late Dr. Madhukar Shantaram Kekre on this 7th day of November 2025. Citation signed by Honorable Chancellor Shri M.A. Hegde and Honorable Vice Chancellor Professor Dr. M.S. Mudithaya. Established 17 years ago, our university today comprises of 20 constituent colleges across our campuses in Mangalore, Nitte and Bangalore. We are offering over 160 programs from undergraduate to doctoral levels in each of the constituent colleges. We currently serve 13,043 students within the university and nearly 25,000 students within the larger Nitte group. A major milestone, ladies and gentlemen, this year was the approval of the Ministry of Education through a notification dated 2nd May 2025 for establishing our Bangalore off-campus center. This brings under the university's ambit 5 institutions well established at the Bangalore campus. ಅಲಿದು ಪೋಂದುಪ್ಪುನ ನಮ್ಮ ಪಿರಾಕದ ಸಂಸ್ಕೃತಿ ಬೊಕ ಕಲೆನ ಕೊರಗಜ್ಜ ರೀತಿದ ಸಿನಿಮಲು ದೆಡ್ತು ಬತ್ತನೋ ಸಂತೋಷದ ಇಸೆಯ ಈ ರೀತಿದ ಸಿನಿಮಲು ಹೆಚ್ಚೆಚ್ಚ ಬರಡಂದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಪಂತೆರ ತ್ರಿವಿಕ್ರಮ ಸಿನಿಮಾಸ್ ಬೊಕ ಸಕ್ಸಸ್ ಫಿಲಮ್ಸ್ ಬ್ಯಾನರ್ದಡಿಟ್ ತಯಾರಾತಿನ ಕೊರಗಜ್ಜ ಸಿನಿಮಾಗು ಎಡ್ಡೆಪು ಬೈಕಿನ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಪಾತಿರ್ದು ಅಲಿದು ಪೋಂದುಪ್ಪನ ನಮ್ಮ ಪಿರಾಕದ ಸಂಸ್ಕೃತಿ ಬೊಕ ಕಲೆನ ಕೊರಗಜ್ಜ ರೀತಿದ ಸಿನಿಮಲು ದೆಡ್ತು ಬತ್ತನವು ಸಂತೋಷ ಇಂಚಿನ ಸಿನಿಮಲು ಹೆಚ್ಚೆಚ್ಚ ಮೂರ್ದು ಬರಡಂದ ಎಡ್ಡೆಪು ಬೈಕ್ಯರ ನವೆಂಬರ್ 11 ಸಿನಿಮಾ ನಟ ನಟಿಯರ್ನ ಎದುರುಡು ನಡಪರೆ ಉಪ್ಪುನ ಕೊರಗಜ್ಜ ದೈವದ ಗಡ್ತದ ಕೋಲ ಸೇವೆದ ಬಗೆಟ್ ಸಿನಿಮಾ ಕೂಟ ಗೃಹ ಮಂತ್ರಾಲಯದ ಚರ್ಚೆ ಮಲ್ತಡ ನಿರ್ದೇಶಕರು ಸುಧೀರ್ ಅವರ ಮುಖ್ಯ ನಟಿ ಭವ್ಯ ಸಿನಿಮಾ ತಯಾರು ಮಲ್ತಿನ ತ್ರಿವಿಕ್ರಮ್ ಕಾರ್ಯಕಾರಿ ನಿರ್ಮಾಪಕರು ವಿದ್ಯಾಧರ ಶೆಟ್ಟಿ ಈ ಪೊರ್ತುಡಿತ್ತರ ಉದ್ಯಮಿಲೆಗೆ ಸಾಲ ಕೊರ್ಪಾಯವೆಂದು ಕೋಟಿ ರೂಪಾಯಿ ಪತ್ತಾದಿನ ಕೇಸಿಗೆ ಸಂಬಂಧ ಮೋಸಗಾರೆ ರೋಷನ್ ಸಾಲ್ದಾನನ 2 ಕೋಟಿ 85 ಲಕ್ಷ ರೂಪಾಯಿ ಬೆಲೆತ ಆಸ್ತಿನ ಇಡಿ ಅಧಿಕಾరులు ತತ್ಕಾಲುಗು ಮುಟ್ಟುಗೋಲು ಪಾಡೊಂದಿರ ಉದ್ಯಮಿಲೆಗೆ ಸಾಲ ಕೊರ್ಪಾವೆಂದು ಕೋಟಿ ರೂಪಾಯಿ ಪತ್ತಾದಿನ ಕೇಸಿಗೆ ಸಂಬಂಧ ಮೋಸಗಾರೆ ರೋಷನ್ ಸಾಲ್ದಾನನ 2 ಕೋಟಿ 85 ಲಕ್ಷ ರೂಪಾಯಿ ಬೆಲೆತ ಆಸ್ತಿನ ಇಡಿ ಅಧಿಕಾరులు ತತ್ಕಾಲುಗು ಮುಟ್ಟುಗಲು ಪಾಡೊಂದಿರ ಕುಡ್ಲಾ ಒತ್ತುವಲಯ ಆಫೀಸ್ ಅಧಿಕಾరులు ರೋಷನ್ ಸಾಲ್ದಾನನ ಇಲ್ಲು ಬೊಕ ಬ್ಯಾಂಕ್ ಅಕೌಂಟ್ ಸೇರ್ದು 2 ಕೋಟಿ 85 ಲಕ್ಷ ರೂಪಾಯಿ ಬೆಲೆತ ಆಸ್ತಿನ ತತ್ಕಾಲುಗು ಮುಟ್ಟುಗೋಲು ಪಾಡೊಂದಿರ
ರೋಷನ್ ಸಾಲ್ದಾನೆ ಕೋಟಿಗಟ್ಟಲೆ ಸಾಲ ಕೊರ್ಪಾವನ ಆಸೆ ಪುಟ್ಟಾದ ದೇಶದ ಶ್ರೀಮಂತ ವ್ಯಕ್ತಿಲ್ ಬೊಕ್ಕ ಉದ್ಯಮಿಲಿಗೆ 200 ಕೋಟಿ ರೂಪಾಯಿಡದಲ್ಲ ಹೆಚ್ಚ ಪಣವು ಮಂಗಿ ಮಂತದಿತ್ತೆ. ಈ ಸಂಬಂಧ ರೋಷನ್ ಸಾಲ್ದಾನ ಎನ್ನ ಬಿಡಿದಿ ಡ್ಯಾಫ್ನಿ ನೀತು ಬೊಕ್ಕ ಬಾಕಿದಕ್ಲ ಮಿತ್ FIR ಪಾಡ್ದಿತ್ತಂಡ. ನೆತ ಆಧಾರದ ಮಿತ್ ಇಡಿ ಅಧಿಕಾರುಲು ತನಿಖೆ ನಡಪಾದಿತ್ತೆರ. ಈ ದುಂಬು ಸುಮಾರು 9 ಕೋಟಿ ರೂಪಾಯಿ ಬೆಲೆತ ಆಸ್ತಿಯನ್ನು ಮುಟ್ಟುಗೋಲು ಪಾಡ್ದಿತ್ತಂಡ. ಆಯನ ಬಾರಿ ಶ್ರೀಮಂತಿಗೆದ ಬಂಗ್ಲೆ ತೂದೆ ಅಧಿಕಾರ್ಲಿಗೆ ಅಜಪ್ಪಾದಿತ್ತಂಡ. 100 ಹೆಚ್ಚ ಕೋಟಿ ರೂಪಾಯಿ ಸಾಲ ಕೊರ್ಪಾವೆಂದು 510 ಕೋಟಿ ಮುಟ ಕಾಸು ದುಂಬತ್ತದೆ ತಂದು ರೋಷನ್ ಸಾಲ್ದಾನೆ ಮೋಸ ಮಂತೊಂದಿತ್ತೆ. ಈ ಸಂಬಂಧ ಇರ್ವೇರು ಉದ್ಯಮಿಲು ಕೊರ್ನ ದೂರದ ಆಧಾರಡು ಕರಿನ ಜುಲೈ 17ಕ್ಕೆ ರೋಷನ್ ಸಾಲ್ದಾನನ್ನು ಕುಡ್ಲದ ಪೊಲೀಸರು ಪತದಿತ್ತೆರ. ಮೆಸ್ಕಾಂದ ಹೊಸ ಗುರ್ಕಾರ್ಯಕ್ಕೆ ಹರೀಶ್ ಕುಮಾರನ ಆಫೀಸ್ ವಿಜಯಡುಪ್ಪನ ಮೆಸ್ಕಾಂ ಕಾರ್ಪೊರೇಟ್ ಆಫೀಸ್ ಮೆಸ್ಕಾಂ ಭವನೋಡು ಶುಕ್ರವಾರ ಉದಿಪನ ಅಂಡ್ ಮೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರ ಜಯಕುಮಾರ್ ಆರ್ ಕಾರ್ಯಾಲಯ ಉದಿಪನ ಮಲ್ತೆರ. ಕುಡ್ಲದ ವಿಜಯಡುಪ್ಪನ ಮೆಸ್ಕಾಂ ಕಾರ್ಪೊರೇಟ್ ಆಫೀಸ್ ಮೆಸ್ಕಾಂ ಭವನೋಡು ಶುಕ್ರವಾರ ಮೆಸ್ಕಾಂದ ಹೊಸ ಗುರ್ಕಾರ್ಯಕ್ಕೆ ಹರೀಶ್ ಕುಮಾರನ ಆಫೀಸ್ ಉದಿಪನ ಅಂಡ್ ಮೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರ ಜಯಕುಮಾರ್ ಆರ್ ಆಫೀಸನ್ನು ಉದಿಪನ ಮಲ್ತದ ಎಟೆಬು ಬೈಕೇರ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಜಯರಾಜ್ H ಸೋಮಸುಂದರಂಬಕ ಪಣವದ ಗುರುಕಾರ್ಯರು ಪದ್ಮರಾಜ ಆರ್ ಪೂಜಾರಿ, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಮಲ್ಲಿಕಾ ಪಕ್ಕಳ, ರಾಜ್ಯ ಗೋಂಕು ಅಭಿವೃದ್ಧಿ ನಿಗಮದ ಗುರುಕಾರ್ಯ ಮಮತಾ DS ಗಟ್ಟೆ, ದುಮ್ಮದ ಶಾಸಕರು JR ಲೋಬೋ, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಸದಾಶಿವ ಉಳ್ಳಾಲ, ರಾಜ್ಯ ಪರಿಸರ ತಿರುಗಾಟ ಉದ್ಯಮ ನಿಗಮದ ಗುರುಕಾರ್ಯ ಶಾಲೆಟ್ ಪಿಂಟೋ, ಮೆಸ್ಕಾಂ ತಾಂತ್ರಿಕ ನಿರ್ದೇಶಕರ ಹರೀಶ್ ಕುಮಾರ್, ಮುಖ್ಯ ಆರ್ಥಿಕ ಅಧಿಕಾರಿ ಮುರಳೀಧರ ನಾಯಕ್, ಆರ್ಥಿಕ ಸಲಹೆಗಾರರು ದೇವರಾಜ್, ಧಾರ್ಮಿಕ ಪರಿಷತ್ ಸದಸ್ಯರು ಯೋಗೀಶ್ ಕುಮಾರ್, ನಮಿತಾ ಹರೀಶ್ ಕುಮಾರ್, ಅಪೇಕ್ಷಾ ಸುಶೀತ್, ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯಂತರ ಅಭಿನಂದನ್ ಹರೀಶ್ ಕುಮಾರ್ ಈ ಪೊರ್ತುಡಿದ್ದರು. ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ದ ನೆಲೆಟ್ ರಾಷ್ಟ್ರೀಯ ಮಟ್ಟದ ತಾಂತ್ರಿಕ ಕಾರ್ಯಾಗಾರ ನಡೆತದ ಅಖೀರಿದ ದಿನ ಶನಿವಾರ ಕಾಂಡೆ ಬರವು ಕಲ್ಪನಕ್ಲು ಅಕುಲೆ ಸಂಶೋಧನೆ ಮಲ್ತಿನ ಏರೋಪ್ಲೇನ್ ಏರ್ ಶೋ ಪ್ರದರ್ಶನ ಮಲ್ತೆರ. ಕುಡ್ಲಡ್ ಲೋಹದ ಪಕ್ಕಿಲಿನ ಕಾರ್ಬಾರ್ ಶನಿವಾರ ತೋಜಿದ ಬೈದಡ. ಕುಡ್ಲ ಅಡ್ಡಿಯಾರ್ದ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಪರಿಸರಡು ಈ ಮನಸ್ಸು ಇಪನ ದೃಶ್ಯಲೆಂತೋದು ಬರವು ಕಲ್ಪನಕ್ಲು ಸಾರ್ವಜನಿಕರು ಖುಷಿ ಪಟ್ಟೊಂಡ್ಯರ. ಸಹ್ಯಾದ್ರಿ ಇಂಜಿನಿಯರಿಂಗ್ ಬೊಕ್ಕ ಮ್ಯಾನೇಜ್ಮೆಂಟ್ ಕಾಲೇಜಿದ ನೆಲೆಟ್ ರಾಷ್ಟ್ರೀಯ ಮಟ್ಟದ ತಾಂತ್ರಿಕ ಕಾರ್ಯಾಗಾರ ನಡಪಾದ ಅಖೀರಿದ ದಿನ ಶನಿವಾರ ಕಾಂಡೆ ಬರವು ಕಲ್ಪನಕ್ಲು ಅಕುಲೆ ಹೊಸತಾದ ಸಂಶೋಧನೆ ಮಂತಿನ ಏರೋಪ್ಲೇನ್ ಏರ್ ಶೋ ದುಂಬುದಿಯರ. ಸಹ್ಯಾದ್ರಿ ಸೈನ್ಸ್ ಟ್ಯಾಲೆಂಟ್ ಹಂಟ್ ಪ್ರಾಜೆಕ್ಟ್ ಇವ್ಯಾಲ್ಯುಯೇಷನ್ ಮುಗಿತಲಲ್ಲಿ ಸಿಡ್ಲ ಕಾಲೇಜ್ ಡೇ ನಡತಂಡ. ಬೆಂಗಳೂರದ ಅಭಯ್ ಪವಾರ್ ಬೊಕ್ಕ ಅಕ್ಲಿನ ಕೂಟದಿವನ್ನ ಏರೋಪೇಲಿಯಾ ಏರ್ ಶೋ ಬಾರಿ ಆಶ್ಚರ್ಯಡು ಪ್ರದರ್ಶನ ತೂಪನಂಚ ಮಲ್ತಂಡ. ಬಾನದ ಎತ್ತರಡು ಈ ಪೊಡಿ ವಿಮಾನಲು ರಾವೊಂದಿತ್ತನ ತಿಡ್ತಿಡ್ದು ಮಾತೆರ್ನಲ ಕಣ್ಣು ಮಿತ್ತೆ ಎತ್ತಂಡ. ಬರವು ಕಲ್ಪನಕ್ಲು ವಿಮಾನ ರಾಪಾಟ ಪ್ರದರ್ಶನದ ಬಗೆಟ್ ಅನುಭವಲೇನ ಪಟ್ಟೊಂಡ್ಯರ. ಏರ್ ಶೋ ಬಗೆಟ್ ಅಭಯ್ ಕುಮಾರ್ ಅರೆನ ಅಭಿಪ್ರಾಯ ತೆರಿಪಾದ ಪಾತಿರಿಯರ. ಬರವು ಕಲ್ಪನಕ್ಲು ತಂಕ್ಲೆನ ಇಂಚಿನ ಸಂಶೋಧನೆ ಯೋಜನೆಲೆನ್ ದುಂಬುದಿಯರ. ಇಂಚಿನ ಏರ್ ಶೋ ಎಟ್ಟೆ ಕಾರ್ಯಕ್ರಮ ಅಂದ್ ಆರ್ ಮೆಚ್ಚಿಗೆ ತೆರಿಪಾಯರ.
ಸಿನರ್ಜಿ ಇವೆಂಟ್ 3 ದಿನ ಇದೆ ಇವೆಂಟ್ ಆಗಿ. ಇದು 3rd ಡೇ, ಬೇಸಿಕಲಿ ಫೈನಲ್ ಡೇ. ಇವಾಗ ಏರ್ ಶೋ ಫಸ್ಟ್ ನಮ್ಮ ಇದು ಡೇ ಸ್ಟಾರ್ಟ್ ಆಗೋದು ಏರ್ ಶೋ ಇಂದ. ಇದು ಟೀಮ್ ಚಾಲೆಂಜಸ್ ಆರ್ಗನೈಸ್ ಮಾಡೋದು. ಅದರಲ್ಲಿ ಹೊರಗಿಂದ ಅಭಯ್ ಪವರ್ ಅಂತ ಒಬ್ಬ ಜನ ಇದ್ದಾರೆ, ಅವರನ್ನು ತಂದು ಅವರು ಅವರ ಪ್ಲೇನ್ಸನ್ನೆಲ್ಲ ಫ್ಲೈ ಮಾಡ್ತಾರೆ. ಮತ್ತು ಆ ಟೀಮ್ ಚಾಲೆಂಜಸ್ಸಿಂದ ಅವರ ಫ್ಲೈ ಮಕ್ಕಳು ಮಾಡಿದ ಅಂದರೆ ಸ್ಕ್ರ್ಯಾಪಿಂದ ಮಾಡಿದ, ಇದು ಫೋಮ್ ಶೀಟ್ ಅದರಿಂದೆಲ್ಲ ಮಾಡಿದ ಪ್ಲೇನ್ಸನ್ನೆಲ್ಲ ಹಾರಿಸ್ತಾರೆ. ಇದಾದಮೇಲೆ ಇದು ಮಕ್ಕಳು 8ರಿಂದ 12 ತರಗತಿಯ ಮಕ್ಕಳು ಅವರ ಐಡಿಯಾಸ್ ಅಂದರೆ ಏನೇನು ಪ್ರಾಬ್ಲಮ್ಸ್ ಉಂಟು ಈ ನಮ್ಮ ಲೊಕ್ಯಾಲಿಟಿಯಲ್ಲಿ ಅವರ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಎಲ್ಲ ತಂದು ಪ್ರಾಜೆಕ್ಟ್ ಐಡಿಯಾ ಎಕ್ಸಿಬಿಷನ್ ಆಗಿ ಮಾಡ್ತಾರೆ. ಇದು ನಾವು ಮೇನ್ಲಿ ಯಾಕೆ ಮಾಡೋದಂದರೆ ನೆಕ್ಸ್ಟ್ ನಮ್ಮ ಜನ್ರೇಷನ್ ಅವರೇ ನಮ್ಮ ವರ್ಲ್ಡ್ ಇದು ಡೆವಲಪ್ಮೆಂಟ್ಗೆ ಬೇಕಾಗೋದೇ ಅವರು. ಸೊ ಆ ಕಾರಣದಿಂದ ನಾವು ಈಗನೇ ಅವರಿಗೆ ಈ ಒಂದು ಐಡಿಯಾವನ್ನು ಈಗನೇ ಈ ಯಂಗ್ ಮೈಂಡ್ಸ್ಗೆ ಸೇರಿಸ್ಕೊಳ್ಳೋದು. ಆದಮೇಲೆ ಈ ಇವೆಂಟಲ್ಲಿ ಬೇರೆ 2 ಇವೆಂಟ್ ಉಂಟು, ಒಂದು ದೆವ್ಹೋಸ್ ಮತ್ತು SRC. ದೆವ್ಹೋಸ್ ಬೇಸಿಕಲಿ ಈ ಡೆವ್ ಹ್ಯಾಕಥಾನ್ ಮತ್ತು ಡೆವ್ ಟಾಕ್ಸ್ ಇದರಲ್ಲಿ ನಾವು ನಮ್ಮ ಈ ಹ್ಯಾಕಥಾನ್ ಅವರು ಸಹ ಈಗ ಈ ಸಾಫ್ಟ್ವೇರ್ ರಿಲೇಟೆಡ್ ಏನಾದರೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಕೊಡ್ತೇವೆ, ಅದಕ್ಕೆ ಅವರು ಸೊಲ್ಯೂಷನ್ಸ್ ತಂದು ಹಾಕ್ತಾರೆ. ಇದು 36 hour ಹ್ಯಾಕಥಾನ್, ಅದು ಹೋಲ್ 36 hour ರನ್ ಆಗ್ತಾ ಇರ್ತದೆ. ಮಕ್ಕಳು ಅವರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಟೀಮ್ ಒಟ್ಟಿಗೆ ಕೂತ್ಕೊಳ್ಳಿ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ ಸೊಲ್ಯೂಷನ್ಸ್ ಆಗ್ತದೆ. SRC ಬೇಸಿಕಲಿ ಇದು ಒಂದು ಸಹ್ಯಾದ್ರಿ ಇದು ರೋಬೋಟಿಕ್ಸ್ ಕ್ಲಬ್ಬಿಂದ ಆರ್ಗನೈಸ್ ಮಾಡಿದ್ದು. ಇವರು ಈ ರೋಬೋಟಿಕ್ಸ್ ಇದು ರೋಬೋ ಸಾಕರ್ ಇದೆಲ್ಲ ನಾವು ಹೇಗೆ ಹ್ಯೂಮನ್ ಈಗ ಅಂದರೆ ನಾವು ಹ್ಯೂಮನ್ಸ್ ಏನು ಇದು ಸಾಕರ್ ಅದೆಲ್ಲ ಆಟ ಆಡ್ತೇವೆ, ಅದೇ ಈ ರೋಬೋಟ್ಸನ್ನು ಇದು ಕಾಂಪೀಟ್ ಮಾಡೋದು. ಇನ್ನು ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ಗೆ ನಾವು ಥ್ಯಾಂಕ್ ಯು ಹೇಳೋಣ ಅಂತ ಮಾಡ್ತೀವಿ. ಯಾಕಂದರೆ ವರ್ಷ ಇಲ್ಲಿಗೆ ಕರೆಸ್ತಾರೆ. ಏರೋ ಶೋ ಮಕ್ಕಳಿಗೆ ತೋರಿಸೋದಕ್ಕೆ ಭಾಳ ಇಲ್ಲಿ ಎಫರ್ಟ್ ಆಗುತ್ತೆ. ಯಾಕಂದರೆ ನೀವು ನೋಡಿದ್ರೆ ನೀವು ರನ್ವೇನೇ ಇರಲಿಲ್ಲ 1-2 ದಿನದ ಮುಂಚೆ, ಇವಾಗ ವಾಪಸ್ ರನ್ವೇ ಮಾಡಿಸಿ ರೆಡಿ ಮಾಡಿದ್ದಾರೆ. ನಾವು ಬೆಂಗಳೂರಿಂದ ಬರ್ತೀವಿ, ನನ್ನ ಹೆಸರು ಅಭಯ್ ಅಂತಂದ್ಬಿಟ್ಟು, ನನ್ನ ಮಗ ಆದಿತ್ಯ. ಸೊ ಇಲ್ಲಿ ನಾವು ಫ್ಲೈ ಮಾಡ್ತಾ ಇರೋದು ನಿಮಗೆ ಏನಕ್ಕೆ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ತೋರಿಸ್ತಾ ಇದ್ದೀವಿ ಅಂತಂತಂದರೆ ಇದು ಬರ್ಡ್ಸ್ ತುಂಬ ದೊಡ್ಡ ಬರ್ಡ್ಸ್. ಇಲ್ಲಿ ಆ್ಯಕ್ಚುಲಿ ಯಾವುದು ಈ ಥರ ಚಿಕ್ಕ ಇವಾಗ ನೀವು ನೋಡಿದೆಲ್ಲ ಸ್ಮಾಲ್ ಬರ್ಡ್ಸ್ ಹಾರಿಸ್ತಾರೆ ಇಲ್ಲಿ. ಇದು ಏರ್ಪ್ಲೇನ್ಸ್ ಬಂದುಬಿಟ್ಟು ದೊಡ್ಡದು ಇರೋದು. ಒಂದು ಬಂದುಬಿಟ್ಟು 120 cc ಅಂದರೆ ನಮ್ಮ ಬೈಕ್ ಇಂಜಿನ್ ಇದೆಯಲ್ಲ ಆ ಥರ 120 cc ಟ್ವಿನ್ ಸಿಲಿಂಡರ್ ಇಂಜಿನ್ ಪೆಟ್ರೋಲಲ್ಲಿ ರನ್ ಆಗುವಂಥದ್ದು. ಇವ್ರದ್ದು ಕ್ಲಬ್ ಇದೆ, ಚಾಲೆಂಜರ್ಸ್ ಕ್ಲಬ್ ಅಂತ ಒಂದಿದೆ. ಅಲ್ಲಿ ಏನು ಮಾಡ್ತಾರೆ, ಅವ್ರಿಗೆ ಅಪಾರ್ಟ್ ಫ್ರಮ್ ಇಂಜಿನಿಯರಿಂಗ್ ಓದೋದಲ್ಲದೆ ಬಿಲ್ಡ್ ಮಾಡೋದು, ಕನ್ಸ್ಟ್ರಕ್ಷನ್ ಮಾಡೋದು, ಹಾರಿಸೋದು ಅವರು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಇದು ಮಾಡ್ತಾರೆ. ಭಾಳ ಆಲ್ಮೋಸ್ಟ್ ನಾವಿಲ್ಲಿ 5 ವರ್ಷದಿಂದ ಬರ್ತಾಯಿದ್ದೀವಿ. ಭಾಳ ಅವ್ರಿಗೆ ನಾನು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಭಾಳ ಇವ್ರಿಗೆ ಎಕ್ಸ್ಪೋಜರ್ ಬರುತ್ತೆ. ಯಾಕಂದರೆ ಬರೀ ಓದೋದಲ್ಲದೆ ಇಲ್ಲಿ ಬಿಲ್ಡ್ ಮಾಡಿ ಹಾರಿಸೋದ್ರಿಂದ ಅವ್ರಿಗೆ ಚೆನ್ನಾಗಿ ಸ್ವಲ್ಪ ಪ್ರಾಕ್ಟಿಕಲ್ ಆಗು ಅರ್ಥ ಆಗುತ್ತೆ ಅವ್ರಿಗೆ. ಒವ್ವೆ ಕಾರ್ಯಗಾರುಡು ಪಡೆನ ಅನುಭವ ಜನಕ್ಲೆಡ ವ್ಯವಹಾರ ಮಲ್ಪನ ಸಾಮರ್ಥ್ಯನು ಎಡ್ಡೆ ಮಲ್ಪನೊಂದು ಕಲ್ಲಡ್ಕ ರೈತರನ ಸೇವಾ ಸಹಕಾರಿ ಸಂಘದ ಗುರುಕಾರ್ಯರ ಕೆ ಪದ್ಮನಾಭ ಕೊಟ್ಟಾರಿ ಪಂತೆರ ಕಲ್ಲಡ್ಕೋಡ್ ನಡೆದಿನ ಸಹಕಾರಿ ಸಂಘದ ನಿರ್ದೇಶಕರ ಬಕ ಕೆಲಸದಕ್ಲ ತರಬೇತಿ ಕಾರ್ಯಗಾರುಡು 6 ಪಾತೆರಿಯರು. ಬಂಟ್ವಾಳ ತಾಲೂಕದ ಕಲ್ಲಡ್ಕ ರೈತರನ ಸೇವಾ ಸಹಕಾರ ಸಂಘ ನಿಯಮಿತ ಕಲ್ಲಡ್ಕ ಬಕ ಮಾಸ್ಟರ್ ಮೈಂಡ್ ಎಂಟರ್ಪ್ರೈಸಸ್ ಗುಡ್ಲದ ಜತಸಿರಿಗೇಡು ಸಂಘದ ನಿರ್ದೇಶಕರ ಬಕ ಕೆಲಸದಗಳಿಗೆ ತರಬೇತಿ ಕಾರ್ಯಾಗಾರ ಕೌಶಲ್ಯ ಅಭಿವೃದ್ಧಿ ಬಕ ವ್ಯಕ್ತಿತ್ವ ಅಭಿರುಚಲು ಕಾರ್ಯಕ್ರಮ ಕಲ್ಲಡ್ಕದ ಕಾವೇರಿ ಸಂಕೀರ್ಣೋಡ್ ನಡೆತಂಡ. ಕಲ್ಲಡ್ಕ ರೈತರನ ಸೇವಾ ಸಹಕಾರಿ ಸಂಘದ ಗುರುಕಾರ್ಯರ ಕೆ ಪದ್ಮನಾಭ ಕೊಟ್ಟಾರಿ ಕಾರ್ಯಕ್ರಮ ಉದೀಪನ ಮಲ್ತೆರ ಪದ್ಮನಾಭ ಕೊಟ್ಟಾರಿ ಪಾತ್ರದ ತರಬೇತಿ ಕಾರ್ಯಕ್ರಮಲೆಡ್ದು ಜ್ಞಾನ ಹೆಚ್ಚಾಪುಂಡು ಇಂಚಿನ ಕಾರ್ಯಗಾರುಡು ಪಡೆಯನ ಅನುಭವ ಜನಕ್ಲೆಡ ವ್ಯವಹಾರ ಮಲ್ಪನ ಸಾಮರ್ಥ್ಯನು ಎಡ್ಡೆ ಮಲ್ಪುಂಡು ಬ್ಯಾಂಕದ ಅಭಿವೃದ್ಧಿಗೊಂದು ಸಹಾಯ ಆವಡಂದು ಪಂಡಿರ. ಒಂದೇ ಮಾತ್ರ ಬದುಕು 150 ವರ್ಷದಿಂಜಿನ ಲೆಕ್ಕೊಡು ಬೊಕ್ಕ ಪ್ರಧಾನಿ ನರೇಂದ್ರ ಮೋದಿಯರಿಗೆ ಬೆರಿಸಾಯ ತಿರಿಪಾವನ ಲೆಕ್ಕೊಡು ಕಾರ್ಯಕ್ರಮಟ್ಟು ಒಂದೇ ಮಾತ್ರ ರಾಷ್ಟ್ರಪದನು ಸಾಮೂಹಿಕವಾದ ಪಂಡಿರ. ಸಂಘದ ಒತ್ತುಗುರು ಕಾರ್ಯರ ಲೋಕಾನಂದ ಇಳ್ತಿಮಾರ್, ನಿರ್ದೇಶಕರಾಯನ ಚಂದ್ರಶೇಖರ ಟೈಲರ್, ಮಹಾಬಲ ಸಾಲಿಯನ್, ಮಾಸ್ಟರ್ ಮೈಂಡ್ ಎಂಟರ್ಪ್ರೈಸಸ್ ದ ಶ್ರೀಶಾ KM ಕಾರ್ಯಕಾರ ಉದೀಪನಡು ಪಾಲ್ಗೊಂಡಿರ. ಸಾಮಾನ್ಯ ನಮ್ಮ ಗ್ರಾಹಕರೊಟ್ಟಿಗೆ, ನಮ್ಮ ಸಂಘ ಸದಸ್ಯರೊಟ್ಟಿಗೆ ಹೇಗೆ ನಾವು ಅವರೊಟ್ಟಿಗೆ ಸ್ಪಂದಿಸಬೇಕು ಅಂತ ಹೇಳುವಂಥ ರೀತಿಯ ಒಳ್ಳೆಯ ತರಬೇತಿ ಅವರು ಇವತ್ತು ನೀಡಲಿಕ್ಕಿದ್ದಾರೆ. ಈ ಒಂದು ತರಬೇತಿ ಕಾರ್ಯಕ್ರಮ ಎಲ್ಲರಿಗೂ ಅನುಕೂಲ, ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗಲಿ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ. ಹೆಚ್ಚು ನಾವು ಮಾತಾಡಲಿಕ್ಕಿಲ್ಲ, ಅವರೇ ಮಾತಾಡೋರು. ಹಾಗಾಗಿ ಈ ಸಂದರ್ಭದಲ್ಲಿ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಅಧೀನದ ಕಣಚೂರು ಪಬ್ಲಿಕ್ ಸ್ಕೂಲ್ದ ವರ್ಷದ ಗೊಬ್ಬುದ ಕೂಟ 2025 ಕಣಚೂರು ಮೈದಾನೋಡ್ ನಡೆತಂಡ ಕುಡ್ಲಾ ನಗರ ಟ್ರಾಫಿಕ್ ಪೊಲೀಸ್ ACP ನಜ್ಮಾ ಫಾರೂಕಿ ಗೊಬ್ಬುದ ಕೂಟ ಉದೀಪನ ಮಲ್ತೆರ.
ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಅಧೀನದ ಕಣಚೂರು ಪಬ್ಲಿಕ್ ಸ್ಕೂಲ್ದ ವರ್ಷದ ಗುಬ್ಬದ ಕೂಟ 2025 ಕಣಚೂರು ಮೈದಾನೋಡು ನಡೆತಂಡ ಕುಡ್ಲಾ ನಗರ ಟ್ರಾಫಿಕ್ ಪೊಲೀಸ್ ACP ನಜ್ಮಾ ಬಾರುಕಿ ಗುಬ್ಬದ ಕೂಟ ಉದಿಪನ ಮಲ್ತೆರ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಗುರುಕಾರ್ಯರ ಡಾಕ್ಟರ್ ಹಾಜಿ UK ಮೋನು ಗುರುಕಾರ್ಮೆ ವಹಿಸ್ತಿದ್ದೆರ ACP ನಜ್ಮಾ ಫಾರುಕಿರೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಕಣಚೂರು ಫಾರ್ಮಸಿ ಕಾಲೇಜ್ ಪ್ರಿನ್ಸಿಪಾಲರ್ ಡಾಕ್ಟರ್ ರಾಜ್ಕುಮಾರ್ ಈ ಪೊರ್ತುಡಿತ್ತೆರ ವಿದ್ಯಾರ್ಥಿಗಳು ಹಿಡಿದು ಬೇತೆ ಬೇತೆ ಗುಬ್ಬಲು ನಡೆತಂಡ. The drum beat rolls, the band strikes up here today to celebrate the spirit of sportsmanship. As a visual representation of the hard work, see the school pupil leaders guides the entire parade of cadets and gain recognition in various athletes. Red is also the color of energy, speed and competition. Red souls in the presence of God to seek His abundance. Medals of every school, this school event a grand success. And finally, my dear students, the pride and heartbeat of Kanachur Public School won many laurels. This area, when you call coastal Karnataka, of course there are many popular faces from here, ladies, girls who have established themselves in various fields. Coming into police department, recently the state government of Karnataka has also announced special reservation for sports category, wherein you can occupy the post of DYSP at the state rank if you have won at different sports level at the Olympic range. ಇವತ್ತು ನೀವು ನಜ್ಮಾ ಫಾರೂಕ್ ಅವರನ್ನ ನೋಡಿ, ಅವರು ಬೆಂಗಳೂರಿನ ಮುಸ್ಲಿಂ ಮಹಿಳೆ, ಅವರಿಗೆ ಅವರ ತಂದೆ ತಾಯಿ ಈ ಹಂತಕ್ಕೆ ಬೆಳೆಸಬೇಕಾದರೆ ಅವರನ್ನು ಬಾಲ್ಯದಲ್ಲೇ ಮದುವೆ ಮಾಡಿಕೊಟ್ಟು ಅತ್ಯಂತ ಶ್ರೀಮಂತ ಕುಟುಂಬಕ್ಕೆ ಕೊಡ್ಬೋದಿತ್ತು. ಆದರೆ ಈ ದೇಶ ಸೇವೆ ಮಾಡಬೇಕು ಅಂತೇಳಿ ಅವರು ಮತ್ತು ಅವರ ಹೆತ್ತವರು ಮನಸ್ಸು ಮಾಡಿ ಈ ಹಂತಕ್ಕೆ ಬೆಳೆದಿದ್ದಾರೆ. ಇನ್ನೂ ಕೂಡ ಅವರಿಗೆ ಅನೇಕ ಹುದ್ದೆಗಳನ್ನು ಅಲಂಕರಿಸುವ ಅವಕಾಶ ಇದೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಕುಡ್ಲಡ್ ಕೊರಂಟು ಉದ್ಯಮ ಶುರುವಾದ 100 ವರ್ಷ ಲೆಕ್ಕೊಡು ಕರ್ನಾಟಕ ಗೋಡಂಬಿ ಉತ್ಪಾದಕರನ ಸಂಘ ಕಾಜು ಸೆಂಟಿನಲ್ ಸಮ್ಮಿತ್ 2025 ಪನ್ಪನ ಮಾಮಲ್ಲ ಕಾರ್ಯಕ್ರಮವನ್ನು ನವೆಂಬರ್ 14-15 ಮುಟ ಕುಡ್ಲದ ಡಾಕ್ಟರ್ TMA ಪೈ ಹಾಲ್ಡ್ ದಿವನ್ನೊಂದು ಕಲ್ಪಾವಿ ಪ್ರಕಾಶ್ ರಾವ್ ಪಂತೆರ ಕಾಜು ಸೆಂಟಿನಲ್ ಸಮಿತಿ 2025 ಸಂಚಾಲಕರು ಕಲ್ಪಾವಿ ಪ್ರಕಾಶ್ ರಾವ್ ಸುದ್ದಿಕೂಟಡ್ ಪಾತಿರ್ದು ಕುಡ್ಲ ಗೋಂಕುತ ಬೀಜ ಉದ್ಯಮದ ಅಪ್ಪಿಯವರು ಕುಡ್ಲಡ್ ಕೊರಂಟು ಉದ್ಯಮ ಶುರುವಾದ 100 ವರ್ಷ ಲೆಕ್ಕೊಡು ಕರ್ನಾಟಕ ಗೋಡಂಬಿ ಉತ್ಪಾದಕರನ ಸಂಘ ಕಾಜು ಸೆಂಟಿನಲ್ ಸಮಿತಿ 2025 ಪನ್ಪನ ಮಾಮಲ್ಲ ಕಾರ್ಯಕ್ರಮವನ್ನು ನವೆಂಬರ್ 14-15 ಮುಟ ಕುಡ್ಲದ ಡಾಕ್ಟರ್ TMA ಪೈ ಹಾಲ್ಡ್ ದಿವನ್ನೊಂದು ಪಂಡಿರ ನವೆಂಬರ್ 14 ಕೇಂದ್ರ ಕಾರ್ಮಿಕ ಉದ್ಯೋಗ ಬಗ್ಗೆ MSME ರಾಜ್ಯ ಮಂತ್ರಿ ಶೋಭಾ ಕರಂದ್ಲಾಜೆ ಉದಿಪನ ಮಲ್ಪೇರ ರಾಜ್ಯಸಭಾ ಸದಸ್ಯರ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಸ್ಪೀಕರ್ UT ಖಾದರ್ ಶಾಸಕರ ವ್ಯಾಸ ಕಾಮತ್ ನವಮಂಗಳೂರು ಬಂದರು ಪ್ರಾಧಿಕಾರದ ಗುರುಕಾರ್ಯ ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಅಂತಾರಾಷ್ಟ್ರೀಯ ನಟ್ ಕೌನ್ಸಿಲ್ ಗುರುಕಾರ್ಯರ ಅಶೋಕ್ ಕೃಷ್ಣನ್ ಪಾಲ್ದಿತ್ತುನ್ವೇರ 14 ಮುಗಿತಲ ಸಭೆ ನಡಪುಣೊಂದು ಪಂಡಿರ ಕುಡ್ಲಡ್ 1948 ಕೊರಂಟದ 5 ಕಾರ್ಖಾನೆಲಿತ್ತಂಡ ಇತ್ತೆ 250 ಹೆಚ್ಚು ಘಟಕಗಳುಂಡು ಕರ್ನಾಟಕದ ಗೋಡಂಬಿ ಸಂಸ್ಕರಣ ಸಾಮರ್ಥ್ಯ 70,000 ಮೆಟ್ರಿಕ್ ಟನ್ ಹಿಡಿದು 5 ಲಕ್ಷ ಟನ್ಗೆ ಏರ್ತಂಡು ಒಂದು ಭಾರತದ ಒಟ್ಟು ಗೋಂಕುತ ಬೀಜ ಸಂಸ್ಕರಣದ 25% ಉಂಡೊಂದು ಪಂಡಿರ ಈ ಬುಲೆಚೆಲ್ಡ್ ನಾವು ಮಂಗಳೂರು ಬಂದರ ಪ್ರಾಧಿಕಾರದ ಮುಖ್ಯ ಪಾಲು ವಹಿಸಿದಂಡು ಬಂದರಾದ ತರ್ಪುಡಾಯಿನ ಕಚ್ಚಾ ಗೋಡಂಬಿ ಗೋವಾ ಮಹಾರಾಷ್ಟ್ರ ಕೇರಳ ಆಂಧ್ರ ಪ್ರದೇಶವಕ್ಕೆ ಕರ್ನಾಟಕ ಗೋದಕ ಒಂದೊಂದು ಕಲ್ಪಾವಿ ಪ್ರಕಾಶ್ ರಾವ್ ಪಂಡಿರ
ಸಂಘದ ಗುರ್ಕಾರ್ಯರು ಎಸ್.ಕೆ. ರಾವ್ ಪಾತಿರ್ದು ವಿಯೆಟ್ನಾಂ ಆಫ್ರಿಕನ್ ದೇಶಲೆಡ್ ಕೊರಂಟ್ ಸಂಸ್ಕರಣೆಗೆ ಇತ್ಯದ ಯಂತ್ರಲೆಯನ್ನು ಗಲಸದ ಉತ್ಪತ್ತಿ ಖರ್ಚು ಕಮ್ಮಿ ಆಪನಂಚ ತೂವೊಂದುಲ್ಲೆರ್. ನಮಲ ಅವ್ಯ ರೀತಿ ಖರ್ಚು ಕಮ್ಮಿ ಮಲ್ಪರೆ ಬೊಕ ಬಿಲೆ ಹೆಚ್ಚು ತಿಕ್ಕುನ ಉತ್ಪತ್ತಿ ಮಲ್ಪನಂಚಿ ಗುಮನ ಕುರುಡೊಂದು ಪಂಡಿರ. ತುಕಾರಾಮ ಪ್ರಭು, ಗಣೇಶ್ ಕಾಮತ್, ಅಮಿತ್ ಪೈ ಇಂಚ ಸಂಘದ ಪದಾಧಿಕಾರಿಗಳು ಸುದ್ದಿ ಕೊಟ್ಟಿದ್ದರು. ಗೇರು ಬೀಜ ಉದ್ಯಮ ಇವತ್ತು 100 ವರ್ಷದ ಮೈಲ್ ಸ್ಟೋನ್ ಒಂದು ರೀಚ್ ಆಗಿದೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಒಂದು ಇಲ್ಲಿ ಒಂದು ಹೆಮ್ಮೆಯ ವಿಚಾರ. 14, 15, 16 ನವೆಂಬರ್ ಭಾಳ ಹತ್ತಿರದಲ್ಲಿ ಇದೆ. ಡಾಕ್ಟರ್ TMA ಪೈ ಸೆಂಟಿನರಿ TMA ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ನಾವು ಇದರನ್ನೊಂದು ಒಳ್ಳೆ ರೀತಿಯಲ್ಲಿ ಆಚರಿಸಬೇಕಂತ ಹೇಳೋ ಒಂದು ಉದ್ದೇಶದಿಂದ ಗೇರು ಬೀಜ ನಿಮಗೆಲ್ಲರಿಗೂ ಗೊತ್ತಿದ್ದಾಗ ಅವತ್ತು 1930, 35, 40ರಲ್ಲಿ ಕೇವಲ ಒಂದು 10-12 ಕ್ಯಾಶ್ಯೂ ಫ್ಯಾಕ್ಟ್ರಿ ಇತ್ತು. ಒಂದರಿಂದ ಶುರುವಾಗಿ ಒಂದು 10-12 ಯಾರು PS ಲೆಸ್ಲೀಸ್ಗೆ ಕಚ್ಚಾ ಗೇರು ಬೀಜ ಒಂದು ಸಪ್ಲೈ ಮಾಡ್ತಿದ್ರು ಅವರೇ ಒಂದು ಸ್ವಲ್ಪ ಸಮಯದ ನಂತರ ಅವರವರೇ ಒಂದು ಸಣ್ಣ ಸಣ್ಣ ಮಟ್ಟಿನ ಫ್ಯಾಕ್ಟ್ರಿ ಮಾಡಿದ್ರು. ಪ್ರತಿ ಒಂದು ಈ ಉದ್ಯಮಕ್ಕೆ ಏನು ಇನೋವೇಷನ್ಸ್ ಬಂದಿದೆ, ಅದು ಪ್ರಾಸೆಸಿಂಗ್ ಟೆಕ್ನಾಲಜಿಯಲ್ಲಿರ್ಬೋದು, ಮಾರ್ಕೆಟಿಂಗ್ನಲ್ಲಿರ್ಬೋದು, ಅಥವಾ ಯಾವುದೇ ವಿಧಾನದಲ್ಲಿ ಇಲ್ಲಿ ಈ ಉದ್ಯಮದಲ್ಲಿ ಏನಾದರೂ ಒಂದು ಏನು ಹೇಳ್ತಾರೆ ನಾವು ರೆವಲ್ಯೂಷನ್ ಬಂದಿದ್ದರೆ ಅದು ಈ ಕರ್ನಾಟಕದಿಂದ, ಅದು ಈ ಮಂಗಳೂರಿನಿಂದ. ಇವತ್ತು ದಿಸ್ ಇಸ್ ಅನ್ ಅಕ್ನಾಲೇಜ್ಡ್ ಫ್ಯಾಕ್ಟ್. ಪ್ಯಾನ್ ಇಂಡಿಯಾ ಎಲ್ಲಿ ಹೋದರೂ ಅವರು ಹೇಳ್ತಾರೆ ಲೀಡರ್ಶಿಪ್ ಪೊಸಿಷನ್ ನಾವು ಇಲ್ಲಿಯ ಎಂಟ್ರಪ್ರನರ್ಶಿಪ್ ಅಂತ ಹೇಳ್ತೇವೆ ನಾವು, ಇಲ್ಲಿದು ಅಷ್ಟು ಒಳ್ಳೆ ರೀತಿಯಲ್ಲಿ ಇತ್ತು. ಇವತ್ತು ನಮ್ಮ ರಾಜ್ಯ 5 ಲಕ್ಷ ಟನ್ ಗೇರು ಬೀಜ ಪ್ರಾಸೆಸಿಂಗ್ ಮಾಡ್ತಾ ಇದ್ದೇವೆ ನಾವು. ಅಲ್ಲಿಂದ 50,000ದಿಂದ ಇವತ್ತು ನಾವು 5 ಲಕ್ಷ ಟನ್ವರೆಗೆ ಪ್ರಾಸೆಸಿಂಗ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿಕೊಂಡಿದ್ದೇವೆ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಒಂದು ಥರದಲ್ಲಿ ನಾವು ಹೇಳಬೇಕಾದ್ರೆ ಗೇಟ್ ವೇ ಆಫ್ ಕರ್ನಾಟಕ ಅಂತ ಹೇಳಿದ್ರೆ ನಮ್ಮ ಉದ್ಯಮಕ್ಕೆ ಅಂತೂ ಬಹಳಷ್ಟು ದೊಡ್ಡ ಒಂದು ಏನು ಹೇಳ್ತಾರೆ ನಾವು, ಇಟ್ ಹಸ್ ಬೀನ್ ಎ ಕ್ಯಾಟಲಿಸ್ಟ್. ಯಾಕಂತ ಹೇಳಿದ್ರೆ ಇವತ್ತು ಮಂಗಳೂರು ಹ್ಯಾಸ್ ಬಿಕಮ್ ಎ ಕ್ಯಾಶ್ಯೂ ಹಬ್, ರಾ ಕ್ಯಾಶ್ಯೂ ನಟ್. ಕಚ್ಚಾ ಗೇರು ಬೀಜಕ್ಕೆ ಇದೊಂದು ಹಬ್ ಆಗಿದೆ. ಎಲ್ಲ ಈಗ ಆಫ್ರಿಕಾದವರು ಇರ್ಬೋದು, ಬೇರೆ ಬೇರೆ ದೇಶದವರು ಇರ್ಬೋದು, ಎಲ್ಲ ಈಗ ಮಂಗಳೂರಿಗೆ ತರಿಸಿ ಮಂಗಳೂರಿನಲ್ಲಿ ಸ್ಟೋರ್ ಮಾಡಿ ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅವರಿಗೆ ಸಣ್ಣ ಸಣ್ಣ ಯೂನಿಟ್ಸಿಗೆ ಸರ್ವಿಸ್ ಮಾಡಲಿಕ್ಕೆ ಮ್ಯಾಂಗ್ಳೂರ್ ಹಸ್ ಬಿಕಮ್ ಎ ಕ್ಯಾಶ್ಯೂ ಹಬ್. ಆ್ಯಂಡ್ ದಟ್ ಇಸ್ ಬಿಕಾಸ್ ಆಫ್ ದ ಫೆಸಿಲಿಟಿ ಪ್ರೊವೈಡೆಡ್ ಬೈ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್. ಒಂದು 3 ದಿನದ ಕಾರ್ಯಕ್ರಮ 14ನೇ ತಾರೀಕಿಗೆ ಸಂಜೆಗೆ ನಾವು ಉದ್ಘಾಟನಾ ಕಾರ್ಯಕ್ರಮ ಆಗ್ತದೆ. ಆನರೇಬಲ್ ಮಿನಿಸ್ಟರ್ ಫಾರ್ ಎಂಪ್ಲಾಯ್ಮೆಂಟ್, ಇದು ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ MSME ಕೂಡ ಅವರು ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇದರ ಜೊತೆಗೆ ನಮ್ಮ ಸ್ಪೀಕರ್ನವರು UT ಖಾದರ್ನವರು ಕೂಡ ನಮ್ಮ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ನಮ್ಮ ನ್ಯೂ ಜನರೇಷನ್ ಅವರಿಗೆ ಕೂಡ ಎಲ್ಲರಿಗೆ ಈ ಲೇಟೆಸ್ಟ್ ಮಿಷನರಿ ಟೆಕ್ನಾಲಜಿ ಏನೆಲ್ಲ ಗೊತ್ತಾಗಬೇಕಂತ ಹೇಳಿ ಈ ಸಮಿಟ್ನಲ್ಲಿ ಒಂದು ಕ್ಯಾಶ್ಯೂ ಎಕ್ಸ್ಪೋ ಅಂತೇಳಿ ಒಂದು ಎಕ್ಸಿಬಿಷನ್ ಮಾಡ್ತಾ ಇದ್ದೇವೆ. ಆ ಎಕ್ಸಿಬಿಷನ್ನಲ್ಲಿ 120 ಸ್ಟಾಲ್ಸ್ ಇದೆ. 120 ಸ್ಟಾಲ್ಸ್ ಅಲ್ಲಿ ಪ್ರತಿಯೊಂದು ಈ ಮಿಷಿನ್ನಲ್ಲಿ, ಪ್ರತಿಯೊಂದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಯಾವ್ಯಾವ ಮಿಷಿನರೀಸ್ ಆವಿಷ್ಕಾರ, ಹೊಸ ಹೊಸ ಇನ್ವೆನ್ಷನ್ ಏನಾಗಿದೆ, ಹೊಸ ಹೊಸ ಮೆಕನೈಸ್ಡ್ ಪ್ಲಾಂಟ್ಸ್ ಯಾವ ರೀತಿ ಬರ್ತಾ ಇದೆ, ಅದನ್ನೆಲ್ಲ ನಾವು ಶೋಕೇಸ್ ಮಾಡ್ತಾ ಇದ್ದೇವೆ. ನಮ್ಮ ಭಾರತದಲ್ಲೇ ಪ್ರೋಸೆಸಿಂಗ್ ಅನ್ನ ಈ 100ನೇ ವರ್ಷವನ್ನು ದಾಟ್ತಿರುವಂಥದ್ದು ನಾವು ಕರ್ನಾಟಕದಲ್ಲಿ ಪ್ರಥಮ ಅಂತ ಹೇಳುವಂಥ ವಿಚಾರವನ್ನು ತಿಳಿದು ಸಂತೋಷದಿಂದ ನಾವು ಕೂಡ ಈ ಒಂದು ಉದ್ಯಮದ 100ನೇ ವರ್ಷದ ಒಂದು ಇತಿಹಾಸವನ್ನು ನಾವು ಎಲ್ಲರ ಜೊತೆ ಇದನ್ನು ಸಡಗರದಿಂದ ಆಚರಿಸಬೇಕು. ಒಳ್ಳೆಯ ಹೆಸರನ್ನು ಪಡೆದಿರುವಂತಹ ಕೃಷಿಕರನ್ನು, ಅವರನ್ನು ಕೂಡ ಒಂದು ಸಾಧಾರಣ 400 ಜನರ ಮಟ್ಟಿಗೆ ಒಂದು ಕೃಷಿಕರನ್ನು ಕೂಡ ಒಂದು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಉಭಯ ಜಿಲ್ಲೆಗಳ ಎಲ್ಲ ಶಾಸಕರು, MLA, MP ಗಳು, MLCಗಳು ಮತ್ತು ನಮ್ಮ ಎಲ್ಲ ಈ ಜಿಲ್ಲೆಯ ಎಲ್ಲ ಇಲಾಖೆಗಳ ಮುಖ್ಯಸ್ಥರನ್ನು ಕೂಡ ಅವತ್ತು ಕರೀತಾ ಇದ್ದೇವೆ. ಸೊ ಆ ಕಾರ್ಯಕ್ರಮದಲ್ಲಿ ಒಳ್ಳೆಯ ಮೆಸೇಜ್ ಕೊನೆಯದಾಗಿ ಹೋಗಬೇಕು. ಪ್ರಾರಂಭ ಆಗುವಾಗ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಈ ನಮ್ಮ ಒಂದು ಸ್ಥಾನಮಾನವನ್ನು, ನಮಗೆ ಇಷ್ಟು ಅವಕಾಶವನ್ನು ವೃದ್ಧಿ ಮಾಡಿಸಿಕೊಡ್ಲಿಕ್ಕೆ ಕಾರಣಕರ್ತರಾದಂತಹ ಮುಖ್ಯ ಸಂಸ್ಥೆಗಳ ಮುಖ್ಯಸ್ಥರನ್ನು ಒಂದು ಇಂಟರ್ನ್ಯಾಷನಲ್ ನಟ್ ಕೌನ್ಸಿಲ್ ಅಂತ ಹೇಳುವಂಥದ್ದು ನಮ್ಮ ವರ್ಲ್ಡ್ಗೆ ಇರುವಂಥ ಅದರ ಅಧ್ಯಕ್ಷರೇ ನಮ್ಮ ಜೊತೆ ನಾಡ್ದು ಬರ್ತಾ ಇದ್ದಾರೆ. ಅದೇ ರೀತಿ ETG ಅಂತ ಹೇಳುವಂಥ ಗ್ರೂಪ್ ಇದೆ. ಈ ಕಮಾಡಿಟಿಯಲ್ಲಿ ತುಂಬ ಒಂದು ವ್ಯವಹಾರವನ್ನು ಮಾಡ್ತಿರುವಂಥ ಒಂದು 60-68 ದೇಶಗಳಲ್ಲಿ ಅವರ ವಿಸ್ತಾರವಿರುವಂಥ ಆ ಕಂಪನಿಯ CEO ಕೂಡ ಅವರು ನಮ್ಮ ಊರಿನವರೇ, ಬಾರ್ಕೂರ್ನವರು. ಅವರು ಕೂಡ ಇದಕ್ಕೆ ಮುಖ್ಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಉದ್ಘಾಟಕರಾಗಿ ನಮ್ಮ ಶೋಭಾ ಕರಂದ್ಲಾಜೆ ಅವರು ಬರ್ತಾ ಇದ್ದಾರೆ. ಅವರು ಈಗ ನಮ್ಮ ಈ ಸಂದರ್ಭಕ್ಕೆ ಸರಿಯಾಗಿ MSMEಯ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಮಂತ್ರಿ ಕೂಡ ಆಗಿದ್ದಾರೆ, ಲೇಬರ್ಗೆ ಸಂಬಂಧಪಟ್ಟ ಮಂತ್ರಿಗಳು ಕೂಡ ಆಗಿದ್ದಾರೆ. ಅದೇ ಜೊತೆಯಲ್ಲಿ ವೀರೇಂದ್ರ ಹೆಗ್ಡೆ ಅವರು ಕೂಡ
14ಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಸೊ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಮತ್ತು ನಮ್ಮ ಕೆಲವು ಅಂತಾರಾಷ್ಟ್ರೀಯ ಹಿರಿಯ ಯಾರು ನಮ್ಮ ಬೈಯರ್ಸ್ನವರು ಯಾರಿದ್ದಾರೆ, ಈ ಇಂಡಸ್ಟ್ರಿಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟವರನ್ನೆಲ್ಲ ಪ್ರಾರಂಭದ ಕಾರ್ಯಕ್ರಮದಲ್ಲಿ, ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ಅವರ ಎಲ್ಲರನ್ನ ಸನ್ಮಾನಿಸುವಂಥ ಕಾರ್ಯಕ್ರಮ, ವಿಚಾರ ವಿನಿಮಯಗಳನ್ನು ಮಾಡುವಂಥ ಕಾರ್ಯಕ್ರಮ. ಮರುದಿನ 15ನೇ ತಾರೀಕಿಗೆ ನಮ್ಮ ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಬೇರೆ ಬೇರೆ ಆಯಾಮಗಳ ಬಗ್ಗೆ ಎಲ್ಲ ಚರ್ಚೆಗಳನ್ನು ನಡೆಸುವಂಥ ಕಾರ್ಯಕ್ರಮ. ಕೊನೆಯ 16ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ಈ ವ್ಯಾಲಿಡಿಕ್ಟರಿ ಫಂಕ್ಷನ್ನ ಮುಖಾಂತರ ಮಾಡಿ ನಾವು ಈ ಸಮಾಜಕ್ಕೆ, ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು. ಅಮ್ಮ ಕಲಾವಿದರು ಕುಡ್ಲದಕ್ನ ಶಿವಾನಂದ ಶೆಟ್ಟಿ ಮಂಗಲ್ಪಾಡಿ ಸಾರಥ್ಯಡು ಸೋಮನಾಥ ಶೆಟ್ಟಿ ಮಂಗಲ್ಪಾಡಿ ಬರೆದು ಸುಂದರರೈ ಮಂದಾರ ನಿರ್ದೇಶನ ಅಭಿನಯದ ಆಣ್ಮಗೆ ತುಳುನಾಟಕ ನವೆಂಬರ್ 15ಕ್ಕೆ ಮಂಜೇಶ್ವರ ಉದ್ಯಾವರದ ಮಾಡದಲ್ಪ ನಡಪರುಂಡು. ರಂಗದ ರಾಜೆ ಸುಂದರೈ ಮಂದಾರ ನಿರ್ದೇಶನ ಮಲ್ತದ ಗೊಬ್ಬುನ ಆಣಮಗೆ ತುಳು ತೆಲಿಕೆದ ನಾಟಕ ನವೆಂಬರ್ 15ಕ್ಕೆ ರಾತ್ರಿ 8 ಗಂಟೆಗೆ ಮಂಜೇಶ್ವರ ಉದ್ಯಾವರದ ಮಾಡದಲ್ಪ ಪ್ರದರ್ಶನ ಮಲ್ಪರೆ ಅಟ್ಟಣೆ ಮಲ್ದೆರ. ಅಮ್ಮ ಕಲಾವಿದರು ಕುಡ್ಲ ಶಿವಾನಂದ ಶೆಟ್ಟಿ ಮಂಗಲ್ಪಾಡಿ ಸಾರಥ್ಯುಡು ಈ ನಾಟಕ ಗೊಬ್ಬುವೆರ. ತುಳುನಾಡ ಕಲಾ ಸಿಂಧೂರ ಸೋಮನಾಥ ಶೆಟ್ಟಿ ಮಂಗಲ್ಪಾಡಿ ನಾಟಕ ಬರೆತೆರ. ತುಳು ರಂಗಭೂಮಿ ಇತಿಹಾಸಡು ಸುಂದರೈ ಮಂದಾರ ಈ ನಾಟಕಡು 1 ನಿಮಿಷಡು ಮೂಜಿ ವೇಷ ಮಲ್ಪನವು ಇಸೇ ಸಾಧಿತದ. ಈ ದುಂಬಿಯ ಪ್ರದರ್ಶನ ಆಯ್ನ ನಾಟಕದ ಬಗೆಟ್ ಎಡ್ಡೆ ಅಭಿಪ್ರಾಯ ತೋಜಿತಂಡ. ಈ ನಾಟಕಡು ತುಳುನಾಡ ಕಲಾ ಬಿಡ್ಸೆ ದೀಪಕ್ ರೈ ಪಾಣಾಜಿ ಬಕ ಕಾಮಿಡಿ ಕಿಲಾಡಿ ಪುಗಾಡ್ದ ಪಿಂಕಿ ರಾಣಿ ಅದ್ಭುತವಾದ ಪ್ರದರ್ಶನ ಕೊಡ್ತೇರ. ಇತೋರ್ತಿಗೆ ಪಾಕ ಕಡೆಟ್ ನಾಟಕ ಪ್ರದರ್ಶನ ಆದ ಮೆಚ್ಚಿದೆರ. ಅಂಚನೆ ಸಂಗೀತ ಸೌಂಡ್ ಬೊಕ ಲೈಟ್ ಎಡ್ಡೆ ರೀತಿಡು ಮೂರ್ದು ಬೈದನಂದ ನಾಟಕ ತುಯ್ನಕ್ಲು ಮೆಚ್ಚಿದೆರ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡ ಸೊಲ್ಮೆಲು.